faithful and friendly. ನಿಮ್ಮೆಲ್ಲರಿಗೂ ನಮಸ್ಕಾರ. ಸ್ಪಂದನ ಸ್ಮಾರ್ಟ್ ಸ್ಕಾಲರ್ಶಿಪ್ ಅವಾರ್ಡ್ಸ್ನ ಈ ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ಎಲ್ಲ ಬಂದಿದ್ದೀರಿ. ಚಿಕ್ಕಮಗಳೂರು ಜಿಲ್ಲೆಯಿಂದ ಸಾಕಷ್ಟು ಜನ ಬಂದಿದ್ದೀರಿ ಅಂತಲೂ ಗೊತ್ತಿದೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನು ನಾನು ಮಾಡ್ತೀನಿ. ನನ್ನ ಹೆಸರು ಅವಿನಾಶ್. ಐ ವಾಸ್ ಅರ್ಲಿಯರ್ ವಿತ್ ಸ್ಪಂದನ ಟಿವಿ ಫಾರ್ 6 years. ಇವತ್ತಿನ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಚಾನೆಲ್ನ ಬಗ್ಗೆ ಒಂದು ಸ್ವಲ್ಪ ಸ್ಪೆಷಲ್ ರೀಜನಲ್ ಚಾನೆಲ್. ಇವತ್ತು ಟೆಕ್ನಾಲಜಿ ಬೆಳೆದಿರುವಂತಹ ಈ ದಿನಗಳಲ್ಲಿ ಸುಮಾರು 2011 ಡಿಸೆಂಬರ್ ತಿಂಗಳಲ್ಲಿ ಸ್ಪಂದನ ಚಾನಲ್ಗೆ ಕೆಲಸಗಳು ಪ್ರಾರಂಭ ಆಗುತ್ತೆ. ಆ ದಿನಗಳಲ್ಲಿ ವಾಟ್ಸ್ಆ್ಯಪ್ ಹೆಚ್ಚು ಇರಲಿಲ್ಲ, ಇಂಟರ್ನೆಟ್ ಇಷ್ಟೊಂದು ಫಾಸ್ಟ್ ಆಗಿರಲಿಲ್ಲ. ಇನ್ಫ್ಯಾಕ್ಟ್ 4G ಕೂಡ ಇರಲಿಲ್ಲ, ಆಗ 2G ಮಾತ್ರ ಇದ್ದಿದ್ದು. ಇಷ್ಟೊಂದು ಫಾಸ್ಟಾಗಿ ನಾವೆಲ್ಲರೂ ಎಲ್ಲದಕ್ಕೂ ಕನೆಕ್ಟ್ ಆಗಿರಲಿಲ್ಲ. ಆ ದಿನಗಳಲ್ಲಿ ಇದ್ದಂಥ ಕೆಲವೇ ಬೆರಳೆಣಿಕೆಯಷ್ಟು ಈ ಸ್ಯಾಟಲೈಟ್ ಚಾನೆಲ್ಗಳ ಮಧ್ಯೆ ಒಂದು ಹೊಸ ರೂಪ ಮತ್ತು ಹೊಸ ಪರಿಕಲ್ಪನೆಯೊಂದಿಗೆ ಒಂದು ರೀಜನಲ್ ಚಾನೆಲ್ ಬರುತ್ತೆ. ಅದು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಮಲೆನಾಡನ್ನ, ಈ 3 ಜಿಲ್ಲೆಗಳನ್ನ ಯುನೈಟ್ ಮಾಡುವಂಥ ಉದ್ದೇಶದಿಂದ ಈ ಚಾನೆಲ್ ಪ್ರಾರಂಭ ಆಗುತ್ತೆ. ಹಾಗೆ ಒಂದು ಸ್ಟೇಟ್ ಚಾನಲ್ಗೆ, ಅಂದರೆ ಸ್ಟೇಟ್ ಸ್ಯಾಟಲೈಟ್ ಚಾನೆಲ್ನ ಕನಸು ಅಥವಾ ಕಾನ್ಸೆಪ್ಟನ್ನು ಇಟ್ಕೊಂಡು ಪ್ರಾರಂಭ ಆದಂಥ ಚಾನಲ್ಲೇ ಸ್ಪಂದನ ಟಿವಿ. ಇವತ್ತು ಕಳೆದ 8 ವರ್ಷಗಳಲ್ಲಿ ಈ 3 ಜಿಲ್ಲೆಗಳಲ್ಲಿ ಬೇರೆ ಬೇರೆ ಭಾಗಗಳಿಗೆ, ಅದು ಸಾಮಾಜಿಕ ಕಾರ್ಯಕ್ರಮ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಶೈಕ್ಷಣಿಕ ಕಾರ್ಯಕ್ರಮ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಗಳ ಕಾಲ ಕೂಡ ಪ್ರಸಾರ ಮಾಡ್ತಾ ನಿಮ್ಮೆಲ್ಲರನ್ನ ತಲುಪ್ತಾ ಇದೆ. ಮತ್ತೆ ಬೇರೆ ಬೇರೆ ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ. ಇವತ್ತು ಈ ಕಾನ್ಸೆಪ್ಟ್ನ ನೋಡಿದ್ರೆ ನಮ್ಮ ಜಿಲ್ಲೆ ಹೇಗೆ ಅಂತ ಹೇಳಿದ್ರೆ, ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ SSLC ಮತ್ತು PUC ವಿದ್ಯಾರ್ಥಿಗಳಿಗಂತೂ ಅದು ಪ್ರತಿ ವರ್ಷ ನಮ್ಗೆಲ್ರಿಗೂ ಗೊತ್ತಿರುವಂಥ ವಿಷಯನೇ. ಅದು ಒಂದು ಫಸ್ಟ್ ಅಥವಾ ಸೆಕೆಂಡ್ ಅಥವಾ ಫಸ್ಟ್ ಅಲ್ಲಿ ಉಡುಪಿ ದಕ್ಷಿಣ ಕನ್ನಡ ಉಡುಪಿ ಹಂಚ್ಕೊಳ್ತಾ ಇರ್ತದೆ. ಆ ದಿನಗಳಲ್ಲಿ ನಾವು ಒಂದು ಹೊಸ ಕಾನ್ಸೆಪ್ಟ್ ಅನ್ನ ತಂದ್ವಿ, ಸ್ಪಂದನ ಸ್ಮಾರ್ಟ್ ಕ್ಲಾಸ್ ಅಂತ. ಇದೇನ್ ಕ್ಲಾಸ್ ಅಂತ ಹೇಳಿದ್ರೆ, ಹಿಂದೆ ನೀವು ಈ ಕಾನ್ಸೆಪ್ಟ್ ಅನ್ನ ಬೇರೆ ಬೇರೆ ವಾಹಿನಿಗಳಲ್ಲಿ ನೋಡಿದ್ರು ಕೂಡ, ಇದು ಸೈನ್ಸ್ ಮತ್ತೆ ಮ್ಯಾಥ್ಸ್ SSLC ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತಲುಪುವಂತಹ ಒಂದು ಕಾನ್ಸೆಪ್ಟ್ ಅನ್ನ ತಂದ್ವಿ ನಾವು. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಯಿತು ಅಂತ ಹೇಳಿದ್ರೆ, ಒಂದು ಸಲ ಬೆಂಗಳೂರಿನ ವಿಧಾನಸೌಧಕ್ಕೆ ನಾವು ಆಗಿನ ಶೈಕ್ಷಣಿಕ ಮಂತ್ರಿ ಕಿಮ್ಮನೆ ರತ್ನಾಕರ್ ಅವರು, ತೀರ್ಥಹಳ್ಳಿ ಅವರು, ಅವರ ಚೇಂಬರಿಗೆ ಸ್ಪಂದನ ಸ್ಮಾರ್ಟ್ ಕ್ಲಾಸ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ನಾವು ತಗೊಂಡೋದಾಗ, ಅವರು ಅಲ್ಲಿ ಉಲ್ಲೇಖ ಮಾಡಿ ಅವರು ಇದ್ರ ಬಗ್ಗೆ ಮಾತಾಡಲು ಹೊರಗೆ ಬಂದಾಗ, ಒಂದು ಭದ್ರಾವತಿಯ ಟೀಮ್ ಆಫ್ ಒಂದು ಟೀಚರ್ಸ್ ಅಂಡ್ ಲೆಕ್ಚರ್ಸ್ ಕೂಡ ಒಟ್ಟಾಗಿ, ನಾವು ಪ್ರತಿದಿನ ಮಕ್ಕಳಿಗೆ ನಿಮ್ಮ ಚಾನೆಲ್ ಅನ್ನು ನೋಡಿ ನಮ್ಮ ಕ್ಲಾಸಿಗೆ ಬನ್ನಿ ಅಂತ ಹೇಳ್ತಿದ್ವಿ ಅಂತ ಹೇಳಿದ್ರು. ವಿಧಾನಸೌಧದಲ್ಲಿ ಹೇಳಿದಂತ ನೆನಪು ನನಗಿತ್ತು. ಅಷ್ಟರ ಮಟ್ಟಿಗೆ ಅದು ಇಂಪ್ಯಾಕ್ಟ್ ಮಾಡಿ ನಮ್ಮ 2 ಮತ್ತು 3, ಇನ್ಫ್ಯಾಕ್ಟ್ 3 ಜಿಲ್ಲೆಯ ರಿಸಲ್ಟ್ ಅಟ್ಲೀಸ್ಟ್ 1% ಹೆಚ್ಚಾಗೋದಕ್ಕೆ ಸ್ಪಂದನ ಸ್ಮಾರ್ಟ್ ಕ್ಲಾಸ್ ಕಾರಣ ಆಯಿತು ಅಂತ ಆಗಿನ DYSP ಒಬ್ರು ನನ್ನ ಹತ್ರ ಹೇಳಿದಂತ ನೆನಪಿತ್ತು. ಸೊ ಇದು ಒಂದು ಚಾನೆಲ್ನ ಸಕ್ಸಸ್. ಅಂದ್ರೆ ನಾವು ಯಾವ ತರ ಸಾಮಾಜಿಕವಾಗಿ ಸಮಾಜದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ತರಬಹುದು ಅನ್ನೋದಕ್ಕೆ ಈ ಒಂದು ಕಾನ್ಸೆಪ್ಟ್ ಕೂಡ ಕಾರಣ ಆಯ್ತು ಅಂತ ನಿಮ್ಮ ಗಮನಕ್ಕೆ ತಂದು, ಈ ಸ್ಪಂದನ ಸ್ಮಾರ್ಟ್ ಸ್ಕಾಲರ್ಶಿಪ್ ಅವಾರ್ಡ್ಸ್ ಏನಿದೆ, ಇದು 2ನೇ ವರ್ಷದ ಕಾರ್ಯಕ್ರಮ. ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಸುಮಾರು 10,800 ವಿದ್ಯಾರ್ಥಿಗಳು 40ಕ್ಕೂ ಹೆಚ್ಚು ಸೆಂಟರ್ಸ್ಗಳಲ್ಲಿ ಪರೀಕ್ಷೆಯನ್ನು ಬರೀತಾರೆ. ಇದು ಜನವರಿ ತಿಂಗಳಲ್ಲಿ ನಡೀತದೆ. ಜನವರಿ 21ನೇ ತಾರೀಕಿಗೆ ಎಕ್ಸಾಮ್ಸ್ ನಡೆದಿದೆ. ಸುಮಾರು 8-9 ತಿಂಗಳ ನಂತರ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಆಯ್ಕೆ ಆದಂತಹ 75 ವಿದ್ಯಾರ್ಥಿಗಳಿಗೆ 10,000 ರೂಪಾಯಿ ಲೆಕ್ಕದಲ್ಲಿ ಸ್ಕಾಲರ್ಶಿಪ್ ಕೊಡುವಂತಹ ಈ ಸರಳ ಸಣ್ಣ ಕಾರ್ಯಕ್ರಮನೇ ಸ್ಪಂದನ ಸ್ಮಾರ್ಟ್ ಸ್ಕಾಲರ್ಶಿಪ್ಸ್. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಥ್ಯಾಂಕ್ ಯು, ಸುಮಾರು 7.5 ಲಕ್ಷ ರೂಪಾಯಿಯಷ್ಟು ಸ್ಕಾಲರ್ಶಿಪ್ ಇವತ್ತು ಇಲ್ಲಿ ವಿತರಣೆ ಆಗ್ತದೆ. ಅದಕ್ಕೆ ಬೇರೆ ಬೇರೆ
ವ್ಯಕ್ತಿಗಳು ಕಾರಣರಾಗಿದ್ದಾರೆ. ಅವರೆಲ್ಲರೂ ನಾವು ಕಾಯ್ತಾ ಇದ್ದೇವೆ ಕೂಡ. ಈ ಕಾರ್ಯಕ್ರಮಕ್ಕೆ ದೂರದಿಂದ ಬಂದಿರುವಂತಹ, ಹತ್ತಿರದಿಂದ ಬಂದಿರುವಂತಹ ಸ್ಪಂದನ ವಾಹಿನಿಯ ವೀಕ್ಷಕರು ನೀವು ಮತ್ತು ಪಾಲಕರು, ಪೋಷಕರು, ವಿದ್ಯಾರ್ಥಿಗಳು, ನಿಮ್ಮೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಮೊದಲನೇದಾಗಿ ಗಣೇಶ ಚೌತಿಯ ಶುಭಾಶಯಗಳನ್ನು ಕೋರಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮ ಯಾವುದೇ ಇರಲಿ ಅದನ್ನು ದೇವರ ನಾಮಸ್ಮರಣೆಯೊಂದಿಗೆ ಪ್ರಾರಂಭ ಮಾಡೋದು ನಮ್ಮ ಸಂಪ್ರದಾಯ, ವಾಡಿಕೆ ಮತ್ತು ರೂಢಿ. ಹಾಗೆ ಈ ಕಾರ್ಯಕ್ರಮವನ್ನ ಒಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಲಿಕ್ಕೆ ಹರ್ಷಿತಾ ಭಟ್ ಬರ್ತಾ ಇದ್ದಾರೆ ನಿಮ್ಮ ಮುಂದೆ. ನಮಸ್ಕಾರ. ಮಹಾಗಣಪತಿ ಶ್ರೀ ಮಹಾಗಣಪತಿ ಮನಸ ಸ್ಮರಾಮಿ, ಮಹಾಗಣಪತಿ ಮನಸ ಸ್ಮರಾಮಿ. ವಸಿಷ್ಠ ವಾಮದೇವಾದಿವಂದಿತ, ವಸಿಷ್ಠ ವಾಮದೇವಾದಿವಂದಿತ ಮೂಷಿಕ ವಾಹನ ಮೋದಕ ಪ್ರಿಯ, ವಸಿಷ್ಠ ವಾಮದೇವಾದಿವಂದಿತ ಮೂಷಿಕ ಮೋದಕ ಪ್ರಿಯ, ಮಹಾದೇವ ಸುತಂ, ಮಹಾದೇವ ಸುತಂ ಗುರು ಗುಹನುತಂ, ಮಹಾದೇವ ಸುತಂ ಗುರು ಗುಹನುತಂ, ವಾಮಕೋಟಿ ಪ್ರಕಾಶಂ ಶಾಂತಂ, ಮಹಾಕಾವ್ಯನಾಟಕಾದಿಪ್ರಿಯಂ, ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ, ಮಹಾಗಣಪತಿ ಮನಸ ಸ್ಮರಾಮಿ. ಥ್ಯಾಂಕ್ ಯು ಹರ್ಷಿತಾ. ಸ್ಪಂದನ ಟಿವಿಯ ಈ ಕನಸಿನ ಈ ಕಲ್ಪನೆಗೆ ಸಾಕಷ್ಟು ಸಂಸ್ಥೆಗಳು ಕೈ ಜೋಡಿಸಿದ್ದಾವೆ. ಅದರಲ್ಲಿ ನೀವು ನೋಡ್ತಾ ಇದ್ದೀರಿ ಪ್ರಮುಖವಾಗಿ ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಎಕ್ಸ್ಪರ್ಟ್ ಬಗ್ಗೆ ಗೊತ್ತಾಯಿದೆ, ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಜೊತೆಗೆ ಸಿಂಡಿಕೇಟ್ ಬ್ಯಾಂಕ್, ಇನ್ನು ಮುಂದೆ ಸಿಂಡಿಕೇಟ್ ಬ್ಯಾಂಕ್ ಆಗಿರುವುದಿಲ್ಲ, ಅದು ಕೆನರಾ ಬ್ಯಾಂಕ್ ಆಗಿರುತ್ತೆ. ನಿನ್ನೆಯ ಬೆಳವಣಿಗೆ. ಅದ ನಂತರ ಗುರುಕುಲ ಪಬ್ಲಿಕ್ ಸ್ಕೂಲ್, ಪ್ರಿ ಯೂನಿವರ್ಸಿಟಿ ಕಾಲೇಜ್, ಭಾಂಡ್ಯ ಎಜುಕೇಷನ್ ಟ್ರಸ್ಟ್ ಅಂತ ಕುಂದಾಪುರ ಭಾಗದಲ್ಲಿ ಬಹಳ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಈ ಒಂದು ಸಂಸ್ಥೆ. ಜೊತೆಗೆ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಮತ್ತು ಸಾಕಷ್ಟು ಮಂದಿ ಕೈ ಜೋಡಿಸಿದ್ದಾರೆ. ಇವರೆಲ್ಲರ ಬಗ್ಗೆ ಅವರನ್ನೆಲ್ಲರನ್ನ ವೇದಿಕೆ ಮೇಲೆ ಕರೆಯೋದಕ್ಕೂ ಮುಂಚೆ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಮುಖ ವ್ಯಕ್ತಿ ಭಾಗವಹಿಸಬೇಕಾಗಿತ್ತು. ಕಾರಣಾಂತರದಿಂದ ಅವರಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಅವರು ಒಂದು ವಿಡಿಯೋ ಮೂಲಕ ಮೆಸೇಜ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಜ್ಯೋತಿ ಲ್ಯಾಬೊರೇಟರೀಸ್ ಲಿಮಿಟೆಡ್ನ JMD ಅಂದರೆ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಉಲ್ಲಾಸ್ ಕಾಮತ್ ಅವರು ಬ್ಯಾಂಗ್ಳೂರಿನಿಂದ ಮಾತಾಡಿದ್ದಾರೆ. ಸುಮಾರು 15 ನಿಮಿಷಗಳ ಕಾಲ ಅವ್ರದ್ದೊಂದು ವಿಡಿಯೋ ಬೈಟ್ ಇಲ್ಲಿ LED ಸ್ಕ್ರೀನ್ನಲ್ಲಿ ಬರುತ್ತೆ. ಇದಾದ ನಂತರ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಉಲ್ಲಾಸ್ ಕಾಮತ್ ಅಂತೇಳಿ ಜ್ಯೋತಿ ಲ್ಯಾಬ್ಸಲ್ಲಿ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೀನಿ. ಇವತ್ತಿನ ದಿನ ನಾನು ಉಡುಪಿಗೆ ಬರೋ ಪ್ರೋಗ್ರಾಮ್ ಇತ್ತು, ಆದರೆ ನಿಮ್ಮ ಪ್ರೋಗ್ರಾಮಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗಿದ್ದರಿಂದ ನಂದು ಡೇಟ್ಸ್ ಕೋಆರ್ಡಿನೇಟ್ ಆಗಲಿಲ್ಲ. ಅದಕ್ಕೋಸ್ಕರವಾಗಿ ಐ ಆಮ್ ವೆರಿ ಸಾರಿ, ಐ ವಾಸ್ ನಾಟ್ ಏಬಲ್ ಟು ಕಮ್. ಇಲ್ಲ ಅಂತೇಳಿದ್ರೆ ನನ್ನ ಒರಿಜಿನಲ್ ಪ್ಲ್ಯಾನಿಂಗ್ ಪ್ರಕಾರ ನಾನೇ ಬಂದು ನಿಮ್ಮ ಹತ್ರ ಎಲ್ಲ ಮಾತಾಡೋ ಒಂದು ಪ್ರೋಗ್ರಾಮ್ ಇತ್ತು. ಇವತ್ತಿನ ದಿನ ಸ್ಪಂದನ TV ಅವರು ನಿಮಗೆಲ್ಲ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಜ್ಯೋತಿ ಲ್ಯಾಬ್ಸ್ ಅವರು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ನಾವು ಅದನ್ನು ಎಷ್ಟು ಬೇಕಷ್ಟು ನಾವು ಸ್ಪಾನ್ಸರ್ಶಿಪ್ ನಾವು ಮಾಡ್ತಾಯಿದ್ದೀವಿ. ನಾವು ಮಕ್ಕಳು ಶಾಲೆಯಲ್ಲಿ ಚೆನ್ನಾಗಿ ಓದಬೇಕು, ಜೀವನದಲ್ಲಿ ಮುಂದೆ ಬರಬೇಕು, ಅದೇ ಸ್ಪಂದನ TV ಅವ್ರದ್ದು ಒಂದು ಆಸೆ. ಅದೇ ಒಂದು ಆಸೆ ನಮ್ಮದು ಸಹ ಜ್ಯೋತಿ ಲ್ಯಾಬ್ಸಲ್ಲಿ. ನೀವು ಇಲ್ಲಿ 100 ಜನ ಮಕ್ಕಳು ಅವ್ರ ಜೊತೆ ತಂದೆ ತಾಯಿಗಳು ಬಂದಿದ್ದಾರೆ ಅಂತ ಹೇಳಿ ವಿಲಾಸ್ ನಾಯ್ಕ್ ಅವ್ರು ನಂಗೆ ಹೇಳಿದರು. ಸ್ಪಂದನ TV ಗ್ರೂಪ್ದ ಚೇರ್ಮನ್ ಅವ್ರು ನಂಗೆ ಹೇಳಿದರು 400 ಜನ ಇರ್ತಾರಲ್ಲಿ, ತಂದೆ ತಾಯಿಗಳು ಇರ್ತಾರಂತ ಹೇಳಿಬಿಟ್ಟು. ನೀವು 100 ಜನ ಸೆಲೆಕ್ಟ್ ಆಗಿರೋದು ಸ್ಕಾಲರ್ಸು. 10,000 ಜನ ಪರೀಕ್ಷೆ ಬರೆದಿದ್ದಾರಂತೆ, 10,000 ಜನ IQ ಟೆಸ್ಟ್ ಪಾಸ್ ಆಗಿದ್ದಾರಂತೆ. 10,000 ಮಕ್ಕಳಲ್ಲಿ 100 ಜನ ಸೆಲೆಕ್ಟ್ ಮಾಡಿದಾರೆ ಅಂತ ಹೇಳಿದ್ರೆ ನೀವೆಲ್ಲ ಬಹಳ ಬುದ್ಧಿವಂತರು ಅಂತೇಳಿ ನನಗನ್ಸುತ್ತೆ. ಬುದ್ಧಿವಂತರ ಮಕ್ಕಳನ್ನು ನೋಡೋದಕ್ಕೂ ಭಾಳ ಚೆನ್ನಾಗಿರುತ್ತೆ, ಅವ್ರ ಜೊತೆ ಮಾತಾಡಲಿಕ್ಕೂ ನಮಗೆ ಖುಷಿ ಆಗುತ್ತೆ. 8th 9th 10th ನೀವು ಓದ್ತಾ ಇದ್ದೀರಂತೆ. ಈ ಒಂದು ಸಂದರ್ಭದಲ್ಲಿ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಮಕ್ಕಳು ಈಗ ನಿಮ್ಮದು ಒಂದು ಗುರಿನ ಮುಂದೆ ಯಾವ ಥರ ಮಾಡಬೇಕು, ನಿಮ್ಮ ಉದ್ದೇಶ ಯಾವ ಥರ ಇರಬೇಕು, ನಿಮ್ಮ ಆಬ್ಜೆಕ್ಟಿವ್ಸ್ ಯಾವ ಥರ ಇರಬೇಕು, ಯಾವ ಥರ ಪ್ಲ್ಯಾನ್ ಮಾಡಬೇಕು, ಇದು ಕರೆಕ್ಟ್ ಏಜ್ ಅದು. ಯಾಕಂದರೆ ಒಂದ್ಸಲ 10th ಪಾಸ್ ಆದಮೇಲೆ ನೀವು ಸೈನ್ಸ್ ಹೋಗ್ತೀರಾ, ಕಾಮರ್ಸ್ಗೆ ಹೋಗ್ತೀರಾ, ನೀವು ಇಂಜಿನಿಯರಿಂಗ್ ಮಾಡ್ತೀರಾ, ಮೆಡಿಕಲ್ ಮಾಡ್ತೀರಾ, CA ಮಾಡ್ತೀರಾ, ಲಾಯರ್ ಆಗ್ತೀರಾ, ತುಂಬ ನಿಮಗೆ ಆಪರ್ಚುನಿಟಿ ಸಿಗುತ್ತೆ 10th ಆದಮೇಲೆ. ಅದಕ್ಕಿಂತ ಮೊದಲು 8, 9, 10ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನೀವು ಕರೆಕ್ಟಾಗಿ ನಿಮ್ಮ ಲೈಫಲ್ಲಿ ಯಾವ ಥರ ಓದಬೇಕು, ಯಾವ ಥರ ಬರೀಬೇಕು,
ಮಾಡಬೇಕು, ಯಾವ ಥರ ನೀವು ನಿಮ್ಮ ಒಂದು ಭವಿಷ್ಯನ ನೀವು ಪ್ಲ್ಯಾನ್ ಮಾಡ್ಕೋಬೇಕು, ಇಟ್ ಈಸ್ ಅ ರೈಟ್ ಏಜ್. ಸೊ ನಂಗೆ ಭಾಳ ಖುಷಿ ಆಗ್ತದೆ ನಿಮ್ಮ ಹತ್ರ ಮಾತಾಡಲಿಕ್ಕೆ. ಡೈರೆಕ್ಟಾಗಿ ಬಂದು ನಿಮ್ಮ ಮುಂದೆ ಇಲ್ಲದೆ ಹೋದರೂ ಸಹ ಈಗಿಂದೊಂದು ಕಮ್ಯುನಿಕೇಷನ್ ನಮ್ಮ ಹತ್ರ ಏನಿದೆ, ಟೆಕ್ನಾಲಜಿ ಏನಿದೆ, ನಿಮ್ಮ ಹತ್ರ ಡೈರೆಕ್ಟಾಗಿ ಬಂದು ಮಾತಾಡಿದಷ್ಟೇ ನನಗೆ ಸಂತೋಷ ಆಗುತ್ತೆ. ವಿಲಾಸ್ ನಾಯ್ಕ್ ಅವರಿಗೆ ಭಾಳ ಧನ್ಯವಾದಗಳು ನಮ್ಮ ಕಡೆಯಿಂದ. ಒಳ್ಳೆ ಯಂಗ್ಸ್ಟರು, ಭಾಳ ಕಷ್ಟಪಡ್ತಾರೆ. ಅವರು ನಮಗೆ ಒಂದು ಇನ್ಸ್ಪಿರೇಷನ್ ಥರ. ವಿಲಾಸ್ ನಾಯ್ಕ್ ನೋಡ್ತು ಅಂತ ಹೇಳಿದ್ರೆ ಮರ್ಕ್ಯೂರಿ ಥರ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಪಾದರಸ ಥರ ಓಡಾಡ್ತಾ ಇರ್ತಾರೆ. ತುಂಬ ಕೆಲಸ ಮಾಡ್ತಾ ಇದ್ದಾರೆ. ವೆರಿ ಯಂಗ್, ವೆರಿ ಡೈನಮಿಕ್, ವೆರಿ ಎನರ್ಜೆಟಿಕ್. ಸೊ ವಿಲಾಸ್ ನಾಯ್ಕ್ ಆ್ಯಕ್ಚುಲಿ ನಮ್ಮಂಥ ಬಿಸ್ನೆಸ್ ಮನ್ಗಳಿಗೆ ವಿಲಾಸ್ ನಾಯ್ಕ್ ಅವರು ಒಂಥರ ಇನ್ಸ್ಪಿರೇಷನ್ ನಮಗೆ. ಅವ್ರ ಥರ ನಮಗೂ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಇಷ್ಟು ಬ್ಯುಸಿ ಆದಾಗಲೂ ಸಹ ಅವರು ಈ ಥರ ಒಂದು ಶಾಲೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು, ಅದಕ್ಕೆ ಸ್ಪಾನ್ಸರ್ನ ಹುಡುಕಬೇಕು, ಅವ್ರ ಥರ ಮಾತಾಡಿಸ್ಕೊಂಡು ಅವ್ರದ್ದು ಥಿಂಕಿಂಗನ್ನು ನಮ್ಮ ಹತ್ರ ಶೇರ್ ಮಾಡಿಕೊಂಡು ಈ ಥರ ಪ್ರೋಗ್ರಾಮ್ ಮಾಡೋದು ಭಾಳ ಒಳ್ಳೆ ಕೆಲಸ. ಭಾಳ ಖುಷಿಯಾಗಿದೆ. ಕಂಗ್ರ್ಯಾಚುಲೇಷನ್ಸ್ ವಿಲಾಸ್ ನಾಯ್ಕ್, ಕೀಪ್ ಡೂಯಿಂಗ್ ಇಟ್. ಜ್ಯೋತಿ ಲ್ಯಾಬ್ಸ್ ಕಡೆಯಿಂದ ನಮ್ಮದು ಸಪೋರ್ಟ್ ನಿಮಗೆ ಯಾವತ್ತೂ ಇರುತ್ತೆ. ನಿಮಗೆ ನನ್ನ ಕಡೆಯಿಂದ ಇವತ್ತು ಒಂದು 4-5 ಐಟಮ್ಸ್ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕಂತಿದ್ದೀನಿ. ಮೊದಲನೇದಾಗಿ 8, 9, 10 ಶಾಲೆಯಲ್ಲಿ ಹುಡುಗೋ ಮಕ್ಕಳನ್ನ ನಾನು ಇಮ್ಯಾಜಿನ್ ಮಾಡ್ತು ಅಂತ ಹೇಳಿದ್ರೆ ಭಾಳ ಲೈವ್ಲಿ ಇರ್ತಾರೆ. ಹುಡುಗರಾಗಲಿ ಹುಡುಗಿರಾಗಲಿ ತುಂಬ ಲೈವ್ಲಿ ಆಗಿರ್ತಾರೆ. ನೀವು ಅದೇ ಥರ ಇರಬೇಕು. ಮಕ್ಕಳಾಗೇ ಇರಬೇಕು. ಚೆನ್ನಾಗಿ ಊಟ ಮಾಡಬೇಕು, ಫಸ್ಟು ಚೆನ್ನಾಗಿ ತಿಂಡಿ ತಿನ್ನಬೇಕು, ಟೈಮಲ್ಲಿ ಆಟ ಆಡಬೇಕು. ತುಂಬ ಎಷ್ಟಾಗುತ್ತೆ ಅಷ್ಟು ಆಟ ಆಡಬೇಕು. ಮನೆಯಲ್ಲಿ ಆಟಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಅದು ತಪ್ಪು. ತಂದೆ ತಾಯಿಯವ್ರಿಗೆ ಅಟ್ಲೀಸ್ಟ್ ದಿನಕ್ಕೊಂದು 2 ಗಂಟೆ ಟೈಮ್ ಆಟ ಆಡಬೇಕು ಶಾಲೆಯಿಂದ ಬಂದ ಮೇಲೆ. ಆಮೇಲೆ ಎಷ್ಟು ಬೇಕೋ ಅಷ್ಟು ಓದಬೇಕು. 1 ಗಂಟೆ 2 ಗಂಟೆ ಓದಬೇಕು. ಚೆನ್ನಾಗಿ ನಿದ್ದೆ ಮಾಡಬೇಕು. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 8 ಗಂಟೆ ತನಕ ನಿದ್ದೆ ಮಾಡಿದ್ರು ಏನೂ ತೊಂದರೆ ಇಲ್ಲ. ನೀವು ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ತಿಂಡಿ ತಿಂದು, ಚೆನ್ನಾಗಿ ಆಟ ಆಡಿ, ಚೆನ್ನಾಗಿ ಪಾಠ ಓದಿದ್ದನ್ನು, ಶಾಲೆಯಲ್ಲಿ ಕಲಿಸಿದ್ದನ್ನು ಪಾಠನ ಒಂದ್ಸಲ ರಿವಿಷನ್ ಮಾಡಿ, ಆಮೇಲೆ ಒಳ್ಳೆ ಒಂದು 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ 7 ಗಂಟೆ ತನಕ ಮಲ್ಕೊಂಡ್ರು ಸಹ ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಪ್ರಾಬ್ಲಮ್. ದ್ಯಾಟ್ ಈಸ್ ದ ವೇ ಹೌ ದ ಚಿಲ್ಡ್ರನ್ ಶುಡ್ ಗ್ರೋ. ಇದರಲ್ಲಿ ನಿಮಗೆ ಶಾಲೆಯಲ್ಲಿ ಇರಬೇಕಾದ್ರೆ ನೀವು ಒಂದು ತಿಳ್ಕೋಬೇಕು. ನಾವು ಹೇಳ್ತೀವಿ, ಹಳೆ ಕಾಲದಲ್ಲಿ ಜನ ಹೇಳ್ತಾ ಇರ್ತಾರೆ, ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ. ಅಂಥೇಳಿದರೆ ಈ ಗುರು ನಿಮಗೆ ಶಾಲೆಯಲ್ಲಿ ನಿಮ್ಗೆ ಏನೂ ಗೊತ್ತಿರೋದಿಲ್ಲ. ಹೋಗಬೇಕಾದ್ರೆ ಬರೀ ನೀವು ಒಂದು ಪುಸ್ತಕ, ಬ್ಯಾಗ್, ವಾಟರ್ ಬಾಟಲ್ ತೊಗೊಂಡು ಹೋಗ್ತೀರಾ. ಆದರೆ ಶಾಲೆಯಿಂದ ಸಾಯಂಕಾಲ ಬರಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಬ್ರೈನ್ಸಲ್ಲಿ ಅಷ್ಟೊಂದು ಅವ್ರು ಇನ್ಫಾರ್ಮೇಷನ್ ಆ್ಯಡ್ ಮಾಡಿ ಕಳಿಸ್ತಾರೆ. ನೀವು 1ನೇ ಕ್ಲಾಸಿಗೆ ಹೋಗ್ತೀರಾ, ನೀವು 10ನೇ ಕ್ಲಾಸಿಗೆ ಹೊರಗಡೆ ಬರ್ತೀರಾ. ಎಷ್ಟು ನಿಮ್ಮಲ್ಲಿ ಪಾಠ ಆಗಲಿ ಇಲ್ಲ ಬೇರೆ ವಿಚಾರಗಳಾಗಲಿ ಎಷ್ಟು ನಾಲೆಡ್ಜನ್ನು ನಿಮಗೆ ಅವರು ನಿಮಗೆ ಬುದ್ಧಿಯವರು ಹೇಳ್ಕೊಡ್ತಾರೆ. ನಿಮ್ಮ ನಾಲೆಡ್ಜ್ನ ಅವ್ರು ಇನ್ಕ್ರೀಸ್ ಮಾಡ್ತಾರೆ. ಇದು ಎಲ್ಲ ಗುರುಗಳು ಮಾಡೋದು. ಆ ಗುರುಗಳಿಗೆ ನೀವು ಕಂಪ್ಲೀಟಾಗಿ ನೀವು ಸರೆಂಡರ್ ಆಗಬೇಕು. ನಾವೆಲ್ಲ ಓದಬೇಕಾದ್ರೆ ನಮಗೆ ಶಿಕ್ಷಕರು ಅಂತ ಹೇಳಿದ್ರೆ ಅವರು ದೇವರ ಸಮಾನನೇ. ಈಗ ನಾನು ಹೇಳಿದ್ದು ಸಹ ಅದೇ ಮಾತೆ. ಗುರುಬ್ರ ಅಂತ ಹೇಳಿದ್ರೆ ಅವರು ಬ್ರಹ್ಮ ಇದ್ದಾಗೆ, ಅವರು ಮಹೇಶ್ವರ ಇದ್ದಾಗೆ, ಅವರು ಸಾಕ್ಷಾತ್ ಬ್ರಹ್ಮಂತರ ಇರ್ತಾರೋ ಅವರು ಶಾಲೆಯಲ್ಲಿ. ಅದು ರೆಸ್ಪೆಕ್ಟನ್ನ ನೀವು ಕೊಡಬೇಕು. ಅಷ್ಟು ಭಕ್ತಿಯಿಂದ ಅವ್ರ ಜೊತೆ ನೀವು ಮಾತಾಡಬೇಕು. ಅಷ್ಟು ಭಕ್ತಿಯಿಂದ ಅವ್ರು ಹೇಳಿದ್ದನ್ನು ಅರ್ಥ ಗುರುಗಳಿಗೆ ಜಾಸ್ತಿ ಕ್ವಶನ್ ಕೇಳಬಾರ್ದು. ಅವ್ರು ಏನು ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ 2ನೇ ಸಲ ಅದೇ ಪುಸ್ತಕ ಓದಿ, ನಿಮಗೆ ಗೊತ್ತಾಗುತ್ತೆ. ಅದಾದರೆ ಮಾತ್ರ ಹೋಗಿ ಕೇಳಬೇಕೇ ವಿನಃ ಆನ್ಸರ್ ಗೊತ್ತಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳೋಕ್ಕೆ ಹೋಗಬೇಡಿ. ಆನ್ಸರ್ ಗೊತ್ತಿಲ್ಲದರೋದನ್ನ ಕ್ವಶನ್ ಮಾತ್ರ ಕೇಳಿ ಟೀಚರ್ಗಳನ್ನ. ಸೊ ಅದು ಶಾಲೆಗೆ ಹೋದಾಗ ಶಾಲೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ 9:30ಗೆ ಹೋಗಿ, ಶಾಲೆ 5 ಗಂಟೆಗೆ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ 5:30 ಒಳಗಡೆ ಮನೆ ಬಂದುಬಿಟ್ಟು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಶಾಲೆಯಲ್ಲಿ ಗುರುನೇ ಇಂಪಾರ್ಟೆಂಟು. ಆ ಗುರುನ ಕಂಪ್ಲೀಟ್ ನೀವು ಗುರುಗೆ ಸರೆಂಡರ್ ಆಗಬೇಕು. ಮನೆಯಲ್ಲಿ ನಾವೇನು ಹೇಳ್ತೇವೆ, ಮಾತೃದೇವೋಭ, ಪಿತೃದೇವೋಭ, ಗುರುದೇವೋಭ, ಅತಿಥಿ ದೇವೋಭವ ಅಂತ ಹೇಳ್ತೀವಿ. ಯಾಕೆಂತ ಹೇಳಿದರೆ ಮನೆಯಲ್ಲಿ ತಂದೆ ತಾಯಿ ಮೊದಲ ಶಿಕ್ಷಕಿ ತಾಯಿ ಅಂತ ಹೇಳ್ತೀವಿ ನಾವು. ಮನೆಯಲ್ಲಿ ಯಾರಾದರೂ ಗೆಸ್ಟ್ಗಳು ಬಂದಾಗ ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಬೇಕು. ತಂದೆ ತಾಯಿಗೆ ತುಂಬ ರೆಸ್ಪೆಕ್ಟ್ ಕೊಡಬೇಕು. ತಂದೆ ತಾಯಿಗಳ ಜೊತೆ ಜಗಳ ಮಾಡಬಾರ್ದು. ತಂದೆ ತಾಯಿಗಳ ಹತ್ರ ನೀವು ಆರ್ಗ್ಯೂ ಮಾಡೋಕ್ಕೆ ಹೋಗಬಾರ್ದು. ಅವ್ರು ಏನೇ ಹೇಳೋದು ನಿಮ್ಮ ಒಳ್ಳೆದಕ್ಕೆ ಅಂತ ಅವರು ಯೋಚನೆ ಮಾಡ್ತಾರೆ. ಅವ್ರ ಮನಸ್ಸಲ್ಲಿ ಏನಿರುತ್ತೆ, ನಮ್ಮ ಮಕ್ಕಳು ನಮಗಿಂತ ಚೆನ್ನಾಗಾಗಬೇಕು, ನಮ್ಮ ಮಕ್ಕಳು ನಮಗಿಂತ ಜಾಸ್ತಿ ಓದಬೇಕು, ನಮ್ಮ ಮಕ್ಕಳು ನಮಗಿಂತನೂ ಚೆನ್ನಾಗಿ ಜೀವನದಲ್ಲಿ ಮುಂದೆ ಬರಬೇಕು, ನಮಗಿಂತ ನಮ್ಮ ಮಕ್ಕಳು
ಒಳ್ಳೆ ಒಂದು ಪೊಸಿಷನ್ಗೆ ಬರಬೇಕು ಅಂತಲೇ ಅವ್ರ ಆಸೆ ಇರುತ್ತೆ. ಅವ್ರ ಕೈಲಿ ಏನು ಮಾಡಲಿಕ್ಕಾಗಲಿಲ್ಲ, ಕೆಲವು ಸಲ ಅವ್ರ ಮಕ್ಳ ಕೈಲಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರೋದು. ಆ ಥರ ಇರೋದ್ರಿಂದ ನೀವು ಅವ್ರ ಹತ್ರ ಆರ್ಗ್ಯೂ ಮಾಡಬಾರ್ದು, ಅವ್ರು ಹೇಳಿದ್ದನ್ನು ಅರ್ಥ ಮಾಡ್ಕೋಬೇಕು. ಈಗ ನಾ ಹೇಳೋದು ತಂದೆ ತಾಯಿಗಳು, ಅದೇ ನಾ ಹೇಳ್ತಾ ಇದ್ದೀನಿ, ನಾನು ಮಕ್ಕಳಿನ ಥರ ಅವ್ರನ್ನ ಫ್ರೀಡಮ್ ಕೊಡಿ. ಅದೇ ಟೈಮಲ್ಲಿ ಮಕ್ಕಳಿಗೆ ಏನು ಗೊತ್ತಿಲ್ಲ ಅದನ್ನು ಆಯಾ ಟೈಮಲ್ಲಿ ಹೇಳ್ಕೊಡಿ. ಮನೆಯಲ್ಲಿ ಮಕ್ಕಳು ಚಿಕ್ಕ ಪುಟ್ಟ ಕೆಲಸ ಮಾಡಬೇಕು. ಚಿಕ್ಕ ಪುಟ್ಟ ಕೆಲಸ ಅಂತೇಳಿದ್ರೆ ತಾಯಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದು, ಅಡುಗೆ ಒಂದು ಸ್ವಲ್ಪ ಟ್ರೈ ಮಾಡ್ಬೋದು, ಅಡುಗೆ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಟ್ರೈ ಮಾಡ್ಬೋದು, ಕ್ಲೀನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಬೋದು, ಬಟ್ಟೆ ಒಗಿಲಿಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದು, ಬಟ್ಟೆ ಒಣಗಾಕ್ಲಿಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದು, ಒಣಗಾಗಿದ್ದ ಬಟ್ಟೆನ ಒಂದು ಸ್ವಲ್ಪ ಇಸ್ತ್ರಿ ಮಾಡ್ಬೋದು. ಏನೂ ತೊಂದರೆ ಇಲ್ಲ, ಇದೆಲ್ಲ ಮಾಡ್ಬೋದು. ಇದೆಲ್ಲ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಆಗುತ್ತೆ ದಿನದಲ್ಲಿ, ಇಲ್ಲ ಒಂದು 3/4 ಗಂಟೆ ಆಗುತ್ತೆ. ಏನೂ ತೊಂದರೆ ಇಲ್ಲ ಮಾಡೋದ್ರಲ್ಲಿ. ಆಗ ತಾಯಿಗೂ ಭಾಳ ಒಂದು ಖುಷಿ ಆಗುತ್ತೆ. ಆ ತಾಯಿ ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ಹೇಳ್ತಾರೆ, ಎಲ್ಲರ ಕೆಲಸನೂ ಮಾಡ್ತಾರೆ, ಎಲ್ಲ ಮಲ್ಕೊಂಡ್ಮೇಲೆ ಮಲ್ಕೋತಾರೆ. ಆದರೆ ಯಾರೂ ಕೇಳಲ್ಲ, ಅಮ್ಮ ನಿಂಗೆ ಏನಾದರೂ ನಾನು ಹೆಲ್ಪ್ ಮಾಡಲಾ ಅಂತ ಕೇಳೋದಕ್ಕೆ ಜನಗಳಿಗೆ ಒಂದು ಸ್ವಲ್ಪ ಟೆನ್ಷನ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಮಕ್ಕಳು ಹೇಳಬೇಕು, ಇಲ್ಲ ಈ ಕೆಲಸ ನಾನು ಮಾಡ್ತೀನಿ, ಆ ಕೆಲಸ ನೀನು ಮಾಡ್ತೀನಿ, ಈ ಕೆಲಸ ನೀನು ಮಾಡಬೇಡ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ತಾಯಿದು ಒಂದು ಸ್ವಲ್ಪ ಕೆಲಸ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ. ಆಗ ನಾನು ಸ್ವಲ್ಪ ಬ್ಯುಸಿ ಆಗಿರ್ತಾರೆ ನೀವು ಟೈಮಲ್ಲಿ. ಬೆಳಿಗ್ಗೆ ಒಂದು ಅರ್ಧ ಗಂಟೆ, ಸಾಯಂಕಾಲ ಒಂದು ಅರ್ಧ ಗಂಟೆ ನೀವು ಅವ್ರಿಗೆ ಹೆಲ್ಪ್ ಮಾಡಿದರೆ ತುಂಬ ಮಾಡ್ದಂಗೆ ಆಗುತ್ತೆ ಕೆಲಸ ಮನೆಯಲ್ಲಿ. ಎರಡನೇದು, ತಂದೆಗೆ ಏನಾದರೂ ಮಾರ್ಕೆಟಿಂದ ಸಾಮಾನು ತೊಗೊಂಬರ್ಬೇಕಂದ್ರೆ ನೀವು ಹೋಗಿ ತೊಗೊಂಬರ್ಬೋದು. ಆಗ ಲೆಕ್ಕಪತ್ರ ನಿಮಗೆ ಗೊತ್ತಾಗುತ್ತೆ, ಯಾವ ಥರ ನೆಗೋಷಿಯೇಟ್ ಮಾಡಬೇಕು ಗೊತ್ತಾಗುತ್ತೆ, ಯಾವ ಥರ ಬಾರ್ಗೇನ್ ಮಾಡಬೇಕಂತ ಗೊತ್ತಾಗುತ್ತೆ, ಯಾವ ಐಟಮ್ಗೆ ಎಷ್ಟು ಬೆಲೆ ಅಂತ ಗೊತ್ತಾಗುತ್ತೆ. ಎಲ್ಲ ತಂದೆ ತರ್ತಾರೆ ಅಂತೇಳಿ ತಂದೆಗೆ ಲಿಸ್ಟ್ ಕೊಡೋ ಬದಲು ಆ ಲಿಸ್ಟ್ನ ತೊಗೊಂಡು ಮಾರ್ಕೆಟ್ಗೆ ಹೋಗ್ಬಿಟ್ಟು 4 ಅಂಗಡಿ ಹೋಗ್ಬಿಟ್ಟು ಅಲ್ಲಿ ಎಷ್ಟು ಒಳ್ಳೆ ಕ್ವಾಲಿಟಿ ಲೋಯೆಸ್ಟ್ ಕಾಸ್ಟಿಗೆ ಎಲ್ಲಿ ಸಿಗುತ್ತೆ ಅದನ್ನು ಬಾರ್ಗೇನ್ ಮಾಡ್ಕೊಂಡು ತೊಗೊಂಡು ಬನ್ನಿ. ಆಗ ನಿಮಗೆ ಹಣದೊಂದು ವ್ಯಾಲ್ಯೂ ಗೊತ್ತಾಗುತ್ತೆ, ಹಣ ದುಡಿಯೋದೆಷ್ಟು ಕಷ್ಟ ಅಂತಲೂ ಗೊತ್ತಾಗುತ್ತೆ, ಹಣ ಎಷ್ಟು ಖರ್ಚು ಮಾಡಿದ್ರೆ, ಎಷ್ಟು ದುಡ್ಡು ಖರ್ಚು ಮಾಡಿದ್ರೆ ಎಷ್ಟು ಐಟಮ್ಸ್ ಅಂತ ಗೊತ್ತಾಗುತ್ತೆ. ಮಕ್ಳಿಗೆ ಗೊತ್ತಾಗಬೇಕು, ಸಕ್ಕರೆದು ಕಾಸ್ಟ್ ಎಷ್ಟು, ಅಕ್ಕಿದು ಕಾಸ್ಟ್ ಎಷ್ಟು, ಚಾಕ್ಲೇಟ್ ಕಾಸ್ಟ್ ಎಷ್ಟು, ಈಗ ಗೊತ್ತಿರುತ್ತೆ ನಿಮ್ಗೆ. ಐಸ್ ಕ್ರೀಮ್ ಕಾಸ್ಟ್ ಎಷ್ಟು ಅಂತ ಗೊತ್ತಿರುತ್ತೆ, ಪಿಜ್ಜಾ ಕಾಸ್ಟ್ ಎಷ್ಟು ಅಂತ ಗೊತ್ತಿರುತ್ತೆ, ಬರ್ಗರ್ಸ್ ಅಂತ ಗೊತ್ತಿರುತ್ತೆ. ಆದರೆ ನಿಮಗೆ ಒಳ್ಳೆ ಗೌರಿ ಸಣ್ಣ ಅಕ್ಕಿ ಬೆಲೆ ಗೊತ್ತಿರೋದಿಲ್ಲ, ನಿಮಗೆ ಸಕ್ಕರೆ ಬೆಲೆ ಗೊತ್ತಿರೋದಿಲ್ಲ, ಒಂದು ಕಾಫಿ ಮಾಡ್ಬೇಕಾದ್ರೆ ಎಷ್ಟು ಕಾಸ್ಟ್ ಅಂತ ಗೊತ್ತಾಗೋದಿಲ್ಲ. ಆದರೆ ನೀವೇ ಹೋಗಿ ತೊಗೊಂಡು ಬರಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ಕಾಸ್ಟ್ಲಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದೊಂದು ತಂದೆಯವರು ಹೆಲ್ಪ್ ಮಾಡಿ. ಬೆಳಿಗ್ಗೆ ದಿನ ನ್ಯೂಸ್ ಪೇಪರ್ ಮನೆಗೆ ತರಿಸಿ, ಒಂದು ನ್ಯೂಸ್ ಪೇಪರ್ ಕಾಸ್ಟು ₹3-4 ಅಷ್ಟೇ. ಈಗ ನ್ಯೂಸ್ ಪೇಪರ್ ಓದಿ, ಒಂದು ಕನ್ನಡ ನ್ಯೂಸ್ ಪೇಪರ್ ಓದಿ, ಆದರೆ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದಿ. ಸೊ ಇದು ಮನೆ ಕೆಲಸ. ನೀವು ಓದಬೇಕು, ಮನೇಲಿ ತಾಯಿಗೆ ಹೆಲ್ಪ್ ಮಾಡಬೇಕು, ತಂದೆಗೆ ಹೆಲ್ಪ್ ಮಾಡಬೇಕು. ಯಾರಾದರೂ ಗೆಸ್ಟ್ ಬಂದಾಗ ಆ ಗೆಸ್ಟ್ ಹತ್ರ ಎಷ್ಟಾಗುತ್ತೆ ಅಷ್ಟು ನೀವು ಮಾತಾಡಬೇಕು. ಗೆಸ್ಟ್ ಬಂದಾಗ ಓಡೋಗೋದಲ್ಲ, ನಮಸ್ಕಾರ ಅಂತ ಹೇಳ್ಕೊಂಡು ಓಡೋಗೋದಲ್ಲ, ಹಾಯ್ ಅಂತ ಹೇಳ್ಕೊಂಡು ಓಡೋಗೋದಲ್ಲ. ಮನೆಗೆ ಬರೋ ಒಬ್ಬರು ಗೆಸ್ಟ್ಗಳು ದೇವ್ರ ಸಮಾನ ಅಂತ ಹೇಳ್ತಾರೆ. ಅವ್ರು ಬಂದಾಗ ಅವ್ರ ಮನಸ್ಸಿಗೆ ಅನಿಸ್ಬೇಕು, ಎಷ್ಟು ಚೆನ್ನಾಗಿ ಮಕ್ಕಳು ನಮ್ಮನ್ನು ಮಾತಾಡಿದರು, ಎಷ್ಟು ಚೆನ್ನಾಗಿ ನಮಗೆ ಸರ್ವಿಸ್ ಅಡುಗೆ ಮನೆಯಿಂದ ಕಾಫಿ ತಂದು ಕೊಟ್ಟರು, ತಿಂಡಿ ತಂದು ಕೊಟ್ಟರು, ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಅಪ್ಪನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಅನ್ನಿಸ್ಬೇಕು. ಆವಾಗಲೇ ಅವ್ರಿಗೆ ನಿಮ್ಮ ಮೇಲೆ ಒಂದು ಪ್ರೀತಿ ಬರುತ್ತೆ, ನಿಮ್ಮ ಮೇಲೆ ಒಂದು ವಿಶ್ವಾಸ ಬರುತ್ತೆ, ನಿಮ್ಮ ಮೇಲೆ ಒಂದು ಹೆಮ್ಮೆನೂ ಬರುತ್ತೆ ಅವ್ರಿಗೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗಿನ ಕಾಲದ ಮಕ್ಕಳು ಗೆಸ್ಟ್ಗಳು ಬಂದಾಗ ಗೆಸ್ಟ್ಗಳು ಬಂದು ಯಾರು ಹೌದು ಅಂದ್ಕೊಂಡು ಹೊರಡೆ ಆಟಾಡಲಿಕ್ಕೆ ಹೊರಟೋಗ್ತಾರೆ. ಅದನ್ನು ಮಾಡಬಾರ್ದು. ಆಮೇಲೆ ಫುಡ್ ವೇಸ್ಟೇಜು. ವೇಸ್ಟೇಜ್ ಅಂತ ಹೇಳಿದ್ರೆ, ಮನೆಯಲ್ಲಿ 3 ಜನ ಇದ್ದಾಗ 3 ಜನಕ್ಕೆ ಅಡುಗೆ ಮಾಡಿದಾಗ 4 ಜನಕ್ಕೆ ಅಡುಗೆ ಮಾಡಿದಾಗ ಅದರಲ್ಲಿ ವೇಸ್ಟ್ ಆಗಬಾರ್ದು. ಒಂದು ಅಗಲು ಸಹ ನೀವು ನಿಮ್ಮ ಪ್ಲೇಟಲ್ಲಿ ಬಿಡಬಾರ್ದು. ಎಷ್ಟು ಬೇಕೋ ಅಷ್ಟು ಮಾತ್ರ ಅದು ಊಟ ಮಾಡಬೇಕು. ವೇಸ್ಟ್ ಅಂತೂ ನೀವು ಮಾಡಬಾರ್ದು, ಬೇರೆಯವ್ರಿಗೆ ಮಾಡಲಿಕ್ಕೂ ಬಿಡಬಾರ್ದು. ಮನೇಲಿ ಯಾರಾದ್ರೂ ವೇಸ್ಟ್ ಮಾಡ್ತು ಅಂತ ಹೇಳಿದ್ರೆ ನೀವು ಅವ್ರಿಗೆ ಹೇಳಬೇಕು, ಯಾಕೆ ನೀವು ಅದನ್ನು ಅನ್ನ ವೇಸ್ಟ್ ಮಾಡ್ತಾ ಇದ್ದೀರಾ, ಯಾಕೆ ನೀವು ಸಾಂಬಾರು ವೇಸ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ಬೇರೆ ಯಾರಾದರೂ ಅದು ಊಟ ಮಾಡ್ತಾರೆ. ಈಗಿನ ಕಾಲದಲ್ಲಿ ಎಷ್ಟು ಜನಗಳಿಗೆ 3 ಸಲ ಊಟ ಮಾಡಲಿಕ್ಕೂ ಈ ದೇಶದಲ್ಲಿ ತುಂಬ ಜನ ಇದ್ದಾರೆ, ಅವ್ರಿಗೆ ಅಷ್ಟು ಕೆಪಾಸಿಟಿ ಇಲ್ಲ. ಆ ಟೈಮಲ್ಲಿ ನಾವು ಫುಡ್ ವೇಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ತಪ್ಪು, ಭಾಳ ದೊಡ್ಡ ತಪ್ಪು. ಸೊ ಮಕ್ಕಳಾಗಿ ನೀವೇನು ಮಾಡಬೇಕು, ನೀವೇ ವೇಸ್ಟ್ ಮಾಡಬಾರ್ದು. ಯಾರು ವೇಸ್ಟ್ ಮಾಡಿದ್ರು ಸಹ ಅವ್ರ ಹತ್ರ ಹೋಗಿ ಹೇಳಬೇಕು, ಯಾಕೆ ನೀವು ಫುಡ್ ವೇಸ್ಟ್ ಮಾಡ್ತೀರಾ. ಅಟ್ಲೀಸ್ಟ್ ಅವ್ರಿಗೆ ಅನಿಸುತ್ತೆ, ಈ ಮಗು ಬಂದು ನನಗೆ ಹೇಳ್ತು, ಇನ್ಮೇಲೆ ನಾನು ವೇಸ್ಟ್ ಮಾಡೋದಿಲ್ಲ ಅಂತ ಹೇಳಿದರೆ. ಈ ದೇಶದಲ್ಲಿ ನಾವು ಫುಡ್ ವೇಸ್ಟನ್ನು ನಾವು ನಮ್ಮ ಲೆವೆಲಲ್ಲಿ ನಾವು ನಿಲ್ಲಿಸ್ತು ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಅನ್ನ ಸಿಗುತ್ತೆ, ಎಷ್ಟೋ ಜನಕ್ಕೆ ಆ ಫುಡ್ ಸಿಗುತ್ತೆ. ಅದನ್ನು ನೀವು ಚೆನ್ನಾಗಿ ಇಟ್ಕೊಳ್ಳಿ. ಫೈನಲಿ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮನ್ನು ನೀವು ನೋಡ್ಕೊಳ್ಳಿ, ತಂದೆ ನೋಡ್ಕೊಳ್ಳಿ, ಶಾಲೆಯಲ್ಲಿ ಒಳ್ಳೆಯ ಹುಡುಗರಾಗಿರಿ, ಆಟ ಆಡಿ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ನೆಕ್ಸ್ಟ್ ಇಯರ್ಗೆ ಮೊದಲೇ ನನಗೆ ಟೈಮ್ ಗೊತ್ತಾದರೆ ನಾನು ಬಂದೇ ಬರ್ತೀನಿ, ನಿಮ್ಮನ್ನೆಲ್ಲ ನೋಡ್ತೀನಿ ನಾನು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವಿಲಾಸ್, ಡೂಯಿಂಗ್ ಎ ಗುಡ್ ಜಾಬ್. ಕಂಟಿನ್ಯೂ ಟು ಡೂ ದ್ಯಾಟ್. ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಗುಡ್ ಲಕ್. ನಮಸ್ಕಾರ.
ಶ್ರೀ ಉಲ್ಲಾಸ್ ಕಾಮತ್ ಅವರು ಮೋಸ್ಟ್ಲಿ ಈಗಿನ ಮಕ್ಕಳಿಗೆ ಜಾಹೀರಾತು ನೋಡಿ ನೆನಪಿದೆಯೋ ಗೊತ್ತಿಲ್ಲ. ನಾವೆಲ್ಲ ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ಅವಾಗ ಇಷ್ಟೊಂದು ಟಿ ವಿ ಚಾನಲ್ಸ್ ಇರಲಿಲ್ಲ. ಆಗ ಪದೇ ಪದೇ ದೂರದರ್ಶನದಲ್ಲಿ ಒಂದು ಜಾಹೀರಾತು ಬರ್ತಿತ್ತು. ಈ ಪೋಷಕರಿಗೆಲ್ಲ ನೆನಪಿದೆ, ಆಯಾ ನಯಾ ಉಜಾಲ ಚಾರ್ ಬೂಂದೋವಾಲ ಅಂತ, ಜ್ಯೋತಿ ಲ್ಯಾಬೊರೇಟರೀಸ್ ಅಂತ ಲಾಸ್ಟಿಗೆ ಬರ್ತಿತ್ತು. ಅದು ಆ ಕಂಪನಿಯ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟ್ರ್ ಇವರು. ಹೆಚ್ಚಾಗಿ ಆಮೇಲೆ ಸ್ಪಂದನ ವಾಹಿನಿ ಕಾರ್ಯಕ್ರಮಕ್ಕೆಲ್ಲ ಬರ್ತಾರೆ, ಅನಾನುಕೂಲ ಆಗಿದೆ ಅಂತ ಅನಿಸುತ್ತೆ. ಸೊ ಕೆಲವು ಪಾಯಿಂಟ್ಸ್ಗಳನ್ನೆಲ್ಲ ನಾನು ಅವರು ಜೋಡಿಸಿದನ್ನು ಹೇಳೋದಕ್ಕಿಂತ ಮುಂಚೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ಕಾಲರ್ಶಿಪ್ಪಿನ ಪ್ರಮುಖ ಪ್ರಾಯೋಜಕತ್ವವನ್ನು ವಹಿಸ್ಕೊಂಡಿರುವಂಥ ಎಕ್ಸ್ಪರ್ಟ್ ಸಂಸ್ಥೆಯ ನರೇಂದ್ರ ನಾಯ್ಕರು ಮತ್ತು ಅವರ ಸಂಪೂರ್ಣ ಕುಟುಂಬ ಎಲ್ಲ ಬಂದಿದ್ದಾರೆ. ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿ ವೆಲ್ಕಮ್ ಯು ಹಾರ್ಟಿಲಿ ಟು ದಿಸ್ ಪ್ರೋಗ್ರಾಮ್. ಆಲ್ಸೋ ತ್ರಿಷಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ CEO ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಗೋಪಾಲ್ ಕೃಷ್ಣ ಭಟ್ ಅವರು ಬಂದಿದ್ದಾರೆ. ಅವರು ಸೈನ್ಸಲ್ಲಿ ಎಕ್ಸ್ಪರ್ಟು, ಇವರು ಕಾಮರ್ಸ್ನಲ್ಲಿ ಎಕ್ಸ್ಪರ್ಟು. ಓಕೆ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾನೆ. ಇಂಥವ್ರ ಮಧ್ಯೆ ಎಲ್ಲ ಬೆರೆಯೋದೇ ಒಂದು ಯೋಗ ನಮ್ಮದು. ತಂದೆ ತಾಯಿಯನ್ನು ಪ್ರೀತಿಸೋದ್ರ ಬಗ್ಗೆ, ತಂದೆ ತಾಯಿಗಳನ್ನು ಗೌರವಿಸೋದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದರು. ಅದು ಹೇಳಬೇಕಾದ್ರೆ ನನಗೊಂದು ಪುಸ್ತಕದ ಒಂದು ಶೀರ್ಷಿಕೆ ನೆನಪಾಯಿತು. ಕನ್ನಡದ ಖ್ಯಾತ ಲೇಖಕ ಜೋಗಿ ಅವರು ಒಂದು ಕಡೆಯಲ್ಲಿ ಒಂದು ಪುಸ್ತಕದಲ್ಲಿ ಬರೀತಾರೆ, ತಂದೆ ತಾಯಿಯನ್ನು ಪೂಜಿಸಬೇಡಿ, ಪ್ರೀತಿಸಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಅವಕಾಶ ಸಿಕ್ಕರೆ ಇದೊಂದು 2 ಚಾಪ್ಟರ್, ಒಂದು 3-4 ಪೇಜ್ ಇದೆ, ಬಹಳ ಚೆನ್ನಾಗಿದೆ, ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ, ಈಗ ಈ ಕಾರ್ಯಕ್ರಮ ಏನು, ಇದರ ಹಿಂದಿನ ಉದ್ದೇಶ ಏನು, ಕಲ್ಪನೆ ಏನು, ಇದೆಲ್ಲದರ ಬಗ್ಗೆ ವಿಸ್ತಾರವಾಗಿ ಚಿಕ್ಕದಾಗಿ ಚುಟುಕಾಗಿ ಮಾತಾಡೋದಕ್ಕೆ ಸ್ಪಂದನ ವಾಹಿನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ವಿಲಾಸ್ ನಾಯ್ಕ ಅವರು ಬಂದು ಪ್ರಾಸ್ತಾವಿಕವಾಗಿ 1-2 ನಿಮಿಷ ಮಾತಾಡ್ತಾರೆ. ನಮಸ್ಕಾರ. ಸ್ಪಂದನ ವಾಹಿನಿಯ ಸ್ಮಾರ್ಟ್ ಸ್ಕಾಲರ್ಶಿಪ್ ಅವಾರ್ಡ್ಸ್ಗೆ ನೆರೆದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ಪೋಷಕರೇ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆಯ ಭವಿಷ್ಯವನ್ನು ರಚಿಸಬಲ್ಲ ಎಲ್ಲ ಯುವಕ ಯುವತಿಯರೇ, ಸ್ಮಾರ್ಟ್ ಸ್ಕಾಲರ್ಶಿಪ್ ಅಂದರೆ ಏನು ಅಂತ ಹೇಳಿ. ಸ್ಕಾಲರ್ಶಿಪ್ ಹಲವಾರು ರೀತಿಯಲ್ಲಿ ಮಕ್ಕಳಿಗೆ ಸಿಗ್ತಾನೆ ಇದೆ. ಹಲವಾರು ಸ್ಕಾಲರ್ಶಿಪ್ ಕೊಡುವಂಥ ಕಾರ್ಯಕ್ರಮಗಳಿಗೂ ನಾವೆಲ್ಲ ಗೆಸ್ಟ್ ಆಗಿ ಹೋಗಿದ್ದೀವಿ, ಕೊಡ್ತಾ ಇದ್ವಿ. ಒಮ್ಮೆ ಹೀಗೆ ಯೋಚನೆ ಬಂತು, ಸ್ಕಾಲರ್ಶಿಪ್ ಯಾರಿಗೆ ಕೊಡಬೇಕು ಅಂತ ಹೇಳಿ. ಅದಕ್ಕೆ ಹೀಗೆ ಯೋಚನೆ ಮಾಡ್ತಾ ಇರುವಾಗ ಯಾವುದೇ ಜಾತಿ ಅಥವಾ ಮತ ಅಥವಾ ಫೈನಾನ್ಷಿಯಲ್ ಸ್ಟೇಟಸನ್ನು ನಾವು ಇವತ್ತಿನ ದಿನ ಎಸ್ಟಿಮೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾರು BPL ಅಂತ ಇರ್ತಾರೋ ಅವ್ರು ಆ್ಯಕ್ಚುಲಿ BPL ಇರೋದಿಲ್ಲ, ಯಾರು APL ಅಂತ ಇರ್ತಾರೋ ಅವ್ರು ಆ್ಯಕ್ಚುಲಿ BPL ಆಗಿರ್ತಾರೆ. ಸೊ ಈ ರೀತಿಯ ಪರಿಸ್ಥಿತಿಯಲ್ಲಿ ಹೇಗೆ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ಬೋದು ಅಂತ ಯೋಚನೆ ಮಾಡಿದ್ವಿ. ಮತ್ತು ಒಂದಿನ ಮಂಗಳೂರಿನ ಒಂದು ಸ್ಕಾಲರ್ಶಿಪ್ಪಿಗೆ ಹೋದಾಗ 3 ಸ್ಕಾಲರ್ಶಿಪ್ ಪ್ರೋಗ್ರಾಮಲ್ಲೂ ಸೇಮ್ ಮಕ್ಕಳು ಬಂದುಬಿಟ್ಟು ಸ್ಕಾಲರ್ಶಿಪ್ ತಗೊಂಡು ಹೋಗೋದನ್ನು ನೋಡಿದೆ. ಸೇಮ್ ಮಕ್ಕಳು ಯಾಕಂದರೆ ಮಾರ್ಕ್ಸಿನ ಬೇಸಿಸಲ್ಲಿ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು. 97ಕ್ಕಿಂತ ಮೇಲೆ ಬಂದಿರುವಂಥ ಮಕ್ಕಳಿಗೆ ಎಲ್ಲ ಕಡೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಅವರಿಗೆ ಬೇಕಾಗಿರೋಕ್ಕಿಂತ ಜಾಸ್ತಿಯೇ ಸ್ಕಾಲರ್ಶಿಪ್ ಇವತ್ತಿನ ದಿನ ಸಿಗೋ ಅಂಥದ್ದು ಆಗ್ತಾಯಿತ್ತು. ಅದಕ್ಕೆ ಯೋಚನೆ ಮಾಡಿದ್ವಿ, ಯಾವುದೇ ರೀತಿ ಪಠ್ಯಪುಸ್ತಕ ಅಥವಾ ಮಾರ್ಕ್ಸಿನ ಬೇಸಿಸಲ್ಲಿ ನಾವು ಸ್ಕಾಲರ್ಶಿಪ್ ಕೊಡಬಾರ್ದು. ಅವರ ಜನರಲ್ ನಾಲೆಜ್ ಹೇಗಿದೆ, ಅವರ IQ ಹೇಗಿದೆ, ಅವರ ಆ್ಯಟಿಟ್ಯೂಡ್ ಹೇಗಿದೆ. ಆ್ಯಟಿಟ್ಯೂಡ್ ಅಂದರೆ ಅರ್ಥ ಆಯ್ತಾ? ಅದನ್ನು ನೋಡಿಬಿಟ್ಟು ನಾವು ಸ್ಕಾಲರ್ಶಿಪ್ ಕೊಡಬೇಕು ಅನ್ನೋಂಥ ಆಲೋಚನೆ ಮೇಲೆ ಈ ಒಂದು ಸ್ಪಂದನ ಸ್ಮಾರ್ಟ್ ಸ್ಕಾಲರ್ಶಿಪ್ ಅವಾರ್ಡ್ಸ್ ಅಂತ ಪ್ರಾರಂಭ ಮಾಡಿದ್ವಿ. ಮೊದಲನೇ ವರ್ಷ 6800 ಮಕ್ಕಳು ಎಕ್ಸಾಮನ್ನು ಬರೆದ್ರು. 38 ಕಡೆ ಈ ಎಕ್ಸಾಮನ್ನು ಬರೆದಿದ್ದರು. 126 ವಾಲಂಟಿಯರ್ಸ್ಗಳು ಇದಕ್ಕೋಸ್ಕರ ದುಡಿದಿದ್ರು. ಅದೇ ರೀತಿ ಹಲವಾರು ಜನರ ಶ್ರಮದಿಂದ 100 ಜನರಿಗೆ 10,000 ಪ್ರಕಾರ 10 ಲಕ್ಷದಷ್ಟು ಸ್ಕಾಲರ್ಶಿಪ್ಪನ್ನು ಮುಂಚಿನ ವರ್ಷ ಕೊಡಲಿಕ್ಕಾಯಿತು. ಈ ವರ್ಷ ಯೋಚನೆ ಮಾಡಿದ್ವಿ. ಈ ವರ್ಷ ಯೋಚನೆ ಮಾಡಿದಾಗ ಮೊದಲನೇದಾಗಿ ಏನಾಗ್ತಿತ್ತು ಅಂತ ಹೇಳಿದರೆ, ಎಷ್ಟು ಜನ ಬರೀತಾರೆ ಅದ್ರ ಮೇಲೆ ಎಸ್ಟಿಮೇಟ್ ಹಾಕಿ ಕೊಡಬೇಕು ಅಂತೇಳಿ. ಆಮೇಲೆ ನಾವು ಒಂದು ಟ್ಯಾಗ್ಲೈನ್ ಹಾಕಿದ್ವಿ, 75 ಜನರಿಗೆ ಮಾತ್ರ ಕೊಡುವ. ಯಾಕಂದರೆ 8ನೇ ತರಗತಿಯ 25, 9ನೇ ತರಗತಿಯ 25, 10ನೇ ತರಗತಿಯ 25 ಇಷ್ಟು ಜನರಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ಅಂತೇಳಿ ಯೋಚನೆ ಮಾಡಿದ್ವಿ. ಮೊದಲಿಗೆ ನಾನು ಭೇಟಿಯಾದದ್ದು ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸಿನ ನರೇಂದ್ರ ನಾಯಕ್ ಅವರಿಗೆ. ಅವ್ರ ಹತ್ರ ಭೇಟಿಯಾದ ಕೂಡಲೇ ಮೇನ್ ಸ್ಪಾನ್ಸರ್ ನಮಗೆ ಏನು ಬೇಕೋ ಅದು ನಾನು ಮಾಡ್ತೇನೆ ಅಂತ ಹೇಳಿದರು. ಅಲ್ಲೇ ನಮಗೆ ಒಂದು ಉತ್ಸಾಹ ಬಂತು, ಈ ಸಲ ಈ ಪ್ರೋಗ್ರಾಮ್ ಸಕ್ಸಸ್ ಆಗತ್ತೆ ಅಂತ ಹೇಳಿ. ಅದಕ್ಕೆ ನರೇಂದ್ರ ನಾಯಕ್ ಅವರಿಗೆ ನಾನು ಚಿರಋಣಿಯಾಗಿದ್ದೀನಿ.
ಅದೇ ರೀತಿ ಅದರ ನಂತರ ಇದರೊಟ್ಟಿಗೆ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಸೇರಿಕೊಳ್ತು, ಗುರುಕುಲ ಸೇರಿಕೊಳ್ತು, ಅದೇ ರೀತಿ ಸಿಂಡಿಕೇಟ್ ಬ್ಯಾಂಕ್ ಸೇರಿಕೊಳ್ತು. ಸಿಂಡಿಕೇಟ್ ಬ್ಯಾಂಕ್ನವರು ಈ ವೆನ್ಯೂವನ್ನು ನಮಗೆ ಕೊಟ್ಟರು. ನಮಗೆ ಖಾಲಿ 250 ಮಕ್ಕಳು ಕೂತ್ಕೊಳ್ಳೋಷ್ಟು ಜಾಗ ಸಾಕಿತ್ತು, ಆದರೆ 1000 ಜನರ ಈ ವೆನ್ಯೂವನ್ನು ಕೊಟ್ಟರು. ಇವತ್ತು ಈ ಸ್ಮಾರ್ಟ್ ಸ್ಕಾಲರ್ಶಿಪ್ಪಲ್ಲಿ ಕೆಲವೊಂದು ಎಸ್ಸೆ ಕ್ವಶನ್ಸ್ ನಿಮಗೆ ಕೇಳ್ತಾರೆ. ನನಗೂ ಒಂದು ಭಾಗ್ಯ ಅಂತ ಅನ್ಸ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಅದರಲ್ಲಿ ಒಂದು 10-15 ಪೇಪರ್ಗಳನ್ನು ನಾನೇ ತಿದ್ದಿದ್ದೀನಿ. ಆ ಪೇಪರನ್ನು ತಿದ್ದಾಗ ಅದರಲ್ಲಿರುವಂಥ ಪ್ರಶ್ನೆಗೆ ನೀವು ಕೊಡೋವಂಥ ಉತ್ತರವನ್ನು ಓದಿದಾಗ ನನಗೂ ಒಮ್ಮೊಮ್ಮೆ ಯೋಚನೆ ಆಗತ್ತೆ, ನಾನು 8ನೇ ತರಗತಿಯಲ್ಲಿ ಎಲ್ಲಾದರೂ ಈ ರೀತಿಯ ಪ್ರಶ್ನೆಗಳು ಕೇಳಿದರೆ ಏನೇನು ಬರಿಬೋದಿತ್ತು ಅಂತ ಹೇಳಿ. ಅದರಿಂದ ಇಲ್ಲಿರೋವಂಥ ಮಕ್ಕಳಲ್ಲಿ ಕೇಳ್ಕೊಳ್ತೀನಿ, ನಾವು ಇತ್ತೀಚೆಗೆ ಡಿಜಿಟಲ್ ವರ್ಲ್ಡಿಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಈ ಡಿಜಿಟಲ್ ವರ್ಲ್ಡಲ್ಲಿ ಪ್ರಾಯಶಃ ಇವತ್ತಿನ ದಿನ ನನಗೆ ಎಸ್ಸೆ ಬರೀರಿ ಅಂತ ಕೇಳಿದರೆ ನನಗೆ ಬರೀಲಿಕ್ಕಾಗತ್ತೆ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಕಂಪ್ಯೂಟ್ರಲ್ಲಿ ಲ್ಯಾಪ್ಟಾಪಲ್ಲಿ ಮಾಡಿ ಕೀಬೋರ್ಡಲ್ಲಿ ಪ್ರೆಸ್ ಮಾಡಿ ಮಾಡಿ ಅಭ್ಯಾಸ ಆಗಿದೆ, ಪೆನ್ನನ್ನು ಹಿಡ್ಕೊಂಡು ಬರೆದ ಅಭ್ಯಾಸ ಇಲ್ಲ ಆಗಿದೆ. ಆದರೆ ನನಗನ್ಸತ್ತೆ ನೀವೆಲ್ಲ ಬರೆದಿರೋ ಆನ್ಸರ್ಸ್ಗಳನ್ನು ಓದಿದಾಗ ನಾನು ಇನ್ನು ಮುಂದೆ ಅಟ್ಲೀಸ್ಟ್ ಡೈರಿ ಆದರೂ ಬರೆದುಬಿಟ್ಟು ಬರೀಲಿಕ್ಕೆ ಕಲಿಬೇಕು ಅನ್ನೋ ಒಂದು ಆಲೋಚನೆಯನ್ನು ಮಾಡಿದ್ದೀನಿ. ಅದಕ್ಕೆ ನೀವು ಇನ್ಸ್ಪಿರೇಷನ್ ಆಗಿದ್ದೀರಿ, ನಿಮಗೂ ನಾನು ಧನ್ಯವಾದವನ್ನು ಕೊಡ್ತಾ, ಸ್ಕಾಲರ್ಶಿಪ್ ಖಾಲಿ ಈ 10,000 ರೂಪಾಯಿನ ಒಂದು ಸ್ಕಾಲರ್ಶಿಪ್ಪಿನ ಮೊತ್ತವನ್ನು ಪಡ್ಕೊಂಡು ಮನೆಗೆ ಹೋಗಲಿಕ್ಕೆ ಸೀಮಿತವಾಗದೆ, ತಾವು ಇಲ್ಲಿ ಬಂದಿರುವಂಥ ಹಲವಾರು ಇನ್ಸ್ಪೈರರ್ಸ್ಗಳಿದ್ದಾರೆ. ಉಲ್ಲಾಸ್ ಕಾಮತ್ ಅಂತವರು, ನರೇಂದ್ರ ನಾಯಕ್ ಅಂತವರು, ಉಷಾಪ್ರಭಾ ನಾಯಕ್ ಅಂತವರು, ಹೀಗೆ ನಮ್ಮ ತ್ರಿಷಾ ಕ್ಲಾಸಸ್ಸಿನ ಗೋಪಾಲ್ ಕೃಷ್ಣ ಅವರು ಅಂತ ಹಲವಾರು ಜನರ ಹತ್ರ ಇನ್ಸ್ಪಿರೇಷನನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಈ ನಮ್ಮ ದೇಶದ, ಇವತ್ತು ನಮ್ಮ ದೇಶ, ನಮ್ಮ ಆ್ಯಾವ್ರೇಜ್ ಏಜ್ ಎಷ್ಟು ಅಂತ ಕೇಳಿದ್ರೆ 26 ಇಯರ್ಸ್ ಅಂತ ಹೇಳಿದ್ರೆ, ಬೇರೆ ದೇಶಗಳದ್ದೆಲ್ಲ ಆ್ಯಾವ್ರೇಜ್ ಏಜ್ 44, 45, 46, ಜರ್ಮನಿ 46 ಇಯರ್ಸ್ ಆ್ಯಾವ್ರೇಜ್ ಏಜಲ್ಲಿದೆ. ಅಂದರೆ ನಮ್ಮ ಅತಿ ಯುವ ದೇಶ. ಹಾಗಂತ ಹೇಳಿದ್ರೆ ಇಡೀ ವರ್ಲ್ಡಿನ ಎಕಾನಮಿಯನ್ನು ಡಿಸೈಡ್ ಮಾಡುವಂಥವ್ರು ನೀವಿಲ್ಲಿ 75ರಿಂದ 100 ಜನ ಕೂತಿದ್ದೀರಿ. ನಿಮ್ಮಿಂದಾಗಿ ಈ ದೇಶ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋಗುತ್ತೆ, ಯಾವ ರೀತಿ ಬೆಳೀತದೆ ಅನ್ನೋದು ನಿರ್ಧಾರ ಆಗುತ್ತೆ. ಅದರಿಂದ ಜವಾಬ್ದಾರಿ ಪ್ರಾಯಶಃ ನಮಗಿಂತ ಜಾಸ್ತಿ ನಿಮ್ಮೇಲಿದೆ ಅಂತ ಹೇಳ್ತಾ, ನನಗೆ 2 ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ, ಅದೇ ರೀತಿ ಈ ಸ್ಪಂದನ ಸ್ಮಾರ್ಟ್ ಸ್ಕಾಲರ್ಶಿಪ್ ಅವಾರ್ಡಿನ ಹಿಂದೆ ಹಲವಾರು ಜನ ದುಡಿದಿದ್ದಾರೆ. ಅದರ ಕ್ವಶನ್ ಪೇಪರನ್ನು ತಯಾರು ಮಾಡಿರುವಂಥ ದೀಪಾ ಭಂಡಾರಿ ಅವರು ಇರ್ಬೋದು. ಆ ಕ್ವಶನ್ ಪೇಪರ್ ಯಾರು ತಯಾರು ಮಾಡಿದಂತ ಹೇಳಬಾರ್ದು ಅಂತ ಯೋಚನೆ ಮಾಡಿದ್ದೆ, ಆದರೆ ಹೇಳಲೇಬೇಕು. ದೀಪಾ ಭಂಡಾರಿ ಅವರು ಇರ್ಬೋದು. ಅದೇ ರೀತಿ ಅವರೊಟ್ಟಿಗೆ ಬೇರೆ ಬೇರೆ ಜನ ಅದಕ್ಕೆ ಸೇರಿಕೊಂಡಿದ್ದಾರೆ. ಮತ್ತು ನಮ್ಮ ಟೀಮ್, ಸ್ಪಂದನ ಟಿ ವಿಯ ಟೀಮ್, ನಾನು ಹೇಳಲೇಬೇಕು, ಅದರೊಟ್ಟಿಗೆ ನನ್ನ ಹೆಂಡತಿ ಕೂಡ ಆ ಸಮಯದಲ್ಲಿ ಸಾಧಾರಣ ಒಂದು 300 ಕ್ವಶನ್ ಪೇಪರನ್ನು ಅವಳೇ ತಿದ್ದಿದ್ದಾಳೆ. ಅವಳಿಲ್ಲ, ಅವಳು ಅನ್ಫಾರ್ಚುನೇಟ್ಲಿ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಈಗ ಯಾವುದೋ ಒಂದು ಆಪ್ರೇಷನ್ ಮಾಡ್ತಾ ಇರ್ಬೋದು. ಅವಳಿಗೂ ನಾನು ಧನ್ಯವಾದ ಕೊಡ್ತಾ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅಂದರೆ ಕ್ವಶನ್ ಪೇಪರ್ ಸುಲಭ ಇತ್ತಾ ಕಷ್ಟ ಆಯ್ತಾ ಮಕ್ಕಳೇ? ಕಷ್ಟ ಸುಲಭ ಇತ್ತಾ? ವಾಸ್ ಇಟ್ ಓಕೆ ಆರ್ ಹೌ ವಾಸ್ ಇಟ್? ಅದು ಕೂತು ಅದು ಅಂದರೆ ನೀವೆಲ್ಲ ಬಂದಿದ್ದೀರಿ ಅಂತ ಹೇಳಿದ್ರೆ ನಿಮ್ಗೆ ತಕ್ಕ ಮಟ್ಟಿಗೆ ಸುಲಭ ಇತ್ತು ಅಂತ ಅರ್ಥ. ದೀಪಾ ಭಂಡಾರಿ ಮೇಡಮ್ ಯು ಜಸ್ಟ್ ಕ್ಯಾನ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ನೋಡಿ, ಇವರೇ ಮಾಡಿದ್ದು ಆಯಿತಾ. ನೀವೇನಾದರೂ ಸಿಟ್ಟಿಗಿಟ್ಟು ಏನಾದರೂ ಇದ್ದರೆ ಎಲ್ಲ ಇವರಿಗೆ ಹೇಳಿ. ಶಿ ವಾಸ್ ದ ವೈಸ್ ಪ್ರಿನ್ಸಿಪಲ್ ಆಫ್ ಸೈಂಟ್ ಮೇರೀಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಈಗ ಅವರು ರಿಟೈರ್ ಆಗಿದ್ದಾರೆ, ಆದರೆ ಟಯರ್ಡ್ ಆಗಲಿಲ್ಲ. ಐ ನೋ ದ್ಯಾಟ್ ಯು ಆರ್ ಆಲ್ವೇಸ್ ಯುನೋ ಆನ್ ದ ಸೋಷಲ್ ಮೂವ್. ಸೊ ನೆಕ್ಸ್ಟ್ ಇಯರ್ ಮೋಸ್ಟ್ಲಿ ಅವ್ರು ಮಾಡಲಿಕ್ಕಿಲ್ಲ, ಯಾಕೆಂತ ಹೇಳಿದ್ರೆ ಅವರನ್ನು ನಾವು ಪ್ರಾಜೆಕ್ಟ್ ಮಾಡಿ ಆಯಿತು. ನೀವು ಹೇಳ್ಬಾರ್ದು ನೋಡಿ ನೆಕ್ಸ್ಟ್ ಹೋಗಿ ನೋಡಿ ಇವರೇ ಮಾಡಿದ್ದು ಅವರು ಅಂತ. ಇದೀಗ 2 ಸೆಷನ್ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಮೊದಲನೇ ಸೆಷನನ್ನು ನಿಮ್ಮ ಮುಂದಿನ 25 ನಿಮಿಷಗಳ ಕಾಲ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ವೈಸ್ ಚೇರ್ಪರ್ಸನ್ ಆಫ್ ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಡಾಕ್ಟರ್ ಉಷಾಪ್ರಭಾ ನಾಯಕ್ ಅವರು ಮಂಗಳೂರಿನಿಂದ ಬಂದಿದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಪ್ರಾಯೋಜಕತ್ವವನ್ನು ಕೂಡ ಅವರ ಸಂಸ್ಥೆ ವಹಿಸಿದೆ. ಮುಂದಿನ 20 ನಿಮಿಷಗಳ ಕಾಲ ನಾವು ಅವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತಿಸಿ ವಿ ವೆಲ್ಕಮ್
Dr. Usha Prabha Madam on stage. Thank you. Enjoy the session. Have great time. ವಿಲಾಸ್ ನಾಯ್ಕ ಅವರು ಇಲ್ಲಿ ನಿಂತ ನಂತರ ನಂಗೆ ಗೊತ್ತಾಯಿತು ಇದ್ರ ಹಿಂದೆ ನಾನು ನಿಂತ್ಕೊಂಡ್ರೆ ಕಾಣೋದೇ ಇಲ್ಲ ಅಂತೇಳಿ 100%. ಸೊ ಫಸ್ಟಿಗೆ ನೋಡ್ಕೊಂಡದ್ದು ಅದು. ಅದೇ ಹೇಳೋದು, ಯಾವಾಗಲೂ ಹುಟ್ಟಿದಾಗ ಸಣ್ಣದಾಗಿ ನಾವು ತನ್ನ ಚಿಕ್ಕ ಅಂತ ಹೇಳಿದಾಗ ಹೈಟ್ ಇರ್ಬೋದು, ಇಕನಾಮಿಕಲಿ ಇರ್ಬೋದು, ಯಾವುದೇ ರೀತಿಯಲ್ಲಿ ಓಕೆ ಸಣ್ಣದಾಗಿ ಹುಟ್ಬೋದು, ಆದರೆ ಜನ್ಮಪೂರ್ತಿ ಸಣ್ಣದಾಗಿ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ವಿ ಹ್ಯಾವ್ ಟು ಡೂ ಸಮಥಿಂಗ್ ಸೋ ದ್ಯಾಟ್ ಪೀಪಲ್ ಕ್ಯಾನ್ ಸಿ ಅಸ್. ಜನರು ನಮ್ಮನ್ನು ನೋಡಬೇಕಂತೇಳಾದರೆ ನಾವು ಬೆಳಿಬೇಕು. ಕೆಲವು ವಿಷಯ ಉದ್ದ ಆಗೋದು ನನ್ನ ಕೈಯಲ್ಲಿಲ್ಲ, ಆದರೆ ನಾನು ಹೋಗಿ ಹಿಂದ್ಗಡೆ ನಿಂತರೆ ದಟ್ಸ್ ವಾಟ್ ಚಿಲ್ಡ್ರನ್ ಐ ಕಾಲ್ ಇಟ್ ಆ್ಯಸ್ ಅ ಒಬ್ಸರ್ವೇಷನ್. ಇಷ್ಟು ನಾವು ಎಲ್ಲ ಸುತ್ತಮುತ್ತಿರುವ ಜನರನ್ನು ನೋಡಿ ಕಲಿಯೋದಿದೆ ಅಲ್ವಾ, ಅದು ಎಲ್ಲಕ್ಕಿಂತ ಜಾಸ್ತಿ. ಸೊ ವಾಟ್ ಈಸ್ ಹ್ಯಾಪನಿಂಗ್, ವಾಟ್ ವಿ ಹ್ಯಾವ್ ಟು ಲರ್ನ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಬಟ್ ಬಿಫೋರ್ ದ್ಯಾಟ್ ನಂಗೆ ಏನು ಹೇಳಿದರೆ, ನಿಮ್ಮ ಬಗ್ಗೆ ನಂಗೆ ಗೊತ್ತಿಲ್ಲ, ನಾವು ಮಾತನಾಡಬೇಕಂತೇಳಿದ್ರೆ ಸ್ವಲ್ಪ ಆದರೂ ಅರ್ಥ ಮಾಡ್ಕೊಳ್ಬೇಕಲ್ವಾ. ಸೊ ಕ್ಯಾನ್ ಐ ಗೆಟ್ ಅ ಕಾರ್ಡ್ಲೆಸ್ ಮೈಕ್ ಫಾರ್ ದ ಸ್ಟೂಡೆಂಟ್ಸ್ ಆ್ಯಕ್ಚುಲಿ? ಓಕೆ, ಯಾರಿಗೆಲ್ಲ ಸ್ಕಾಲರ್ಶಿಪ್ ಸಿಕ್ಕಿದಂಥ ಮಕ್ಕಳು ಕೈ ಮೇಲೆ ಮಾಡಿ. ವಿದ್ಯಾರ್ಥಿಗಳು, ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಕೈ ಬಿಟ್ಟು. ಓಕೆ ಓಕೆ, ಲೆಟ್ಸ್ ಡೂ ಲೈಕ್ ದಿಸ್. ಹೌ ಮೆನಿ ಆಫ್ ಯು ಫ್ರಮ್ 8th standard? 8th standard ಒಬ್ಬರೇ, ಈಗ 9th. ಓಕೆ, 9th standard, 10th. ಸೊ 10th ಪಾಸ್ ಆದವರು ಇದ್ದಾರೆ ಇಲ್ಲಿ, ಫಸ್ಟ್ PUC, ರೈಟ್? ಹೌ ಮೆನಿ ಆಫ್ ಯು ಆರ್ ದೇರ್? ಓಕೆ, ಎಸ್. ನೌ ಲೆಟ್ ಮೀ ಕಾನ್ಸಂಟ್ರೇಟ್ ಆನ್ 9th standard ಸ್ಟೂಡೆಂಟ್ಸ್. ಓಕೆ, 9th standard ಯಾರೆಲ್ಲ ನೋಡೋ ಕೈ ಮೇಲೆ ಮಾಡಿ. ಒಂದು ಸತಿ ಮೈಕ್ ಯಾರಿಗಾದ್ರೂ ಒಬ್ರಿಗೆ ಕೊಡಿ. ಲೆಟ್ ಮಿ ಸಿ. 9th standard. ಯಾ, ಸ್ಟ್ಯಾಂಡ್. ದಟ್ಸ್ ವಾಟ್ ಐ ಸೆಡ್. ಈಗ ಏನು ಹೇಳಿದೆ ನಾನು ನೋಡಿ, ನನ್ನ ಮನಸ್ಸೀದ ಹೋಗಿ ಕಂಫರ್ಟೇಬಲ್ ಥಿಂಗ್ ವಾಸ್ ಟು ಗೋ ಆ್ಯಂಡ್ ಸ್ಟ್ಯಾಂಡ್ ಹಿಯರ್. ಕಾಣಿಸ್ತಾನಪ್ಪ ನಾನು? ನೀನು ನಿಂತ್ಕೊಂಡಿದ್ದೀಗ, ಕೂತ್ಕೋ. ನಾವು ಹೌ ಮಚ್ ಯು ಕ್ಯಾನ್ ಸಿ ಮೀ? ಆಲ್ಮೋಸ್ಟ್. ಓ ಮೈ ಗಾಡ್, ದಟ್ ಮೀನ್ಸ್ ದಿವ್ಯ ದೃಷ್ಟಿ ಇದೆ. ಇಷ್ಟು ದೊಡ್ಡ ಮ್ಯಾಜಿಕಲ್ ಬಾಕ್ಸ್ ಇದು, ಅದರಿಂದಾಗಿ ನಾನು ಆಲ್ಮೋಸ್ಟ್ ಕಂಪ್ಲೀಟ್ ಕಾಣ್ತೇನಂತ ಹೇಳಿದರೆ ದಿವ್ಯ ದೃಷ್ಟಿ ಇದೆ ಅಂತ ಹೇಳಾಯಿತು. ಓಕೆ, ಸಿ ದ ಥಿಂಗ್, ಯು ಕ್ಯಾನ್ ನಾಟ್ ಆ್ಯಕ್ಚುಲಿ ಸಿ ಥ್ರೂ, ಬಟ್ ಈವನ್ ದೆನ್ ಯು ಆರ್ ಲೈಯಿಂಗ್. ಕರೆಕ್ಟ್? ನಿಮಗೆ ನೀವು ಸುಳ್ಳು ಹೇಳ್ಕೊಳ್ತಾ ಇದೆಯಾ, ನನಗೆ ಕಾಣಿಸ್ತಾ ಇದೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿ ಮಸ್ಟ್ ಆ್ಯಕ್ಚುಲಿ. ಇದು ಏನಾಗೋದು ಗೊತ್ತಾ, ಇಟ್ಸ್ ನಾಟ್ ಓನ್ಲಿ ಅಬೌಟ್ ನೆಗೆಟಿವ್. ಏನಾಗತ್ತಂತ ಹೇಳಿದರೆ, ವಾಟ್ ಯು ಕ್ಯಾನ್ ಡೂ, that you will think that I can't do it, or what you can't do, maybe you will think that no, I can. That's what you were telling, that I can see you almost. It's impossible. ಓಕೆ, ಯಾರು ಬೇಕಾದರೂ ಇರಲಿ, ಅದು ಆ ದಿವ್ಯಾತ್ಮ, ಅವರು ಇವರು ಏನು ಹೇಳ್ತಾರೆ, ಎಲ್ಲರೂ ಸುಳ್ಳು ಹೇಳ್ತಾರೆ. ಈ ಥರದ್ದು ಒಂದು ಘನ ಪದಾರ್ಥದಿಂದ ನನ್ನನ್ನು ನೋಡೋದು ಇಟ್ಸ್ ಇಂಪಾಸಿಬಲ್. ಸೊ ಎಲ್ಲಿಂದ ಆಲ್ಮೋಸ್ಟ್ ಕಾಣ್ತೀಯಾ? ಓಕೆ, ಫೇಸ್. ಓಕೆ, ಇಟ್ಸ್ ನಾಟ್ ಅಬೌಟ್ ಫೇಸ್. ಓಕೆ, ನಾವು ಏನಾಗಬೇಕಂತೇಳಿದೆ ಮುಂದೆ? ಇನ್ನು ಡಿಸೈಡ್ ಮಾಡಿಲ್ಲ. ಗುಡ್. ನೆಕ್ಸ್ಟ್, ಸಂಬಡಿ ಎಲ್ಸ್. 9th standard ಯಾರು ಆಗ್ತದೆ? ಏನು ಮಾಡಬೇಕಂತೇಳಿ? ಡಾಕ್ಟರ್. ಯಾವ ರೀತಿಯಲ್ಲಿ ನಿಮಗೆ ಡಾಕ್ಟರ್ ಆಗಬೇಕು ಹೇಳುವಂಥ ಆಲೋಚನೆ ಬಂತು? ಯಾಕೆ? ಎನಿ ಇನ್ಸಿಡೆಂಟ್, ಇಟ್ಸ್ ಓಕೆ, ಇಟ್ಸ್ ಗುಡ್ ಬ್ಯಾಡ್, ರೈಟ್, ರಾಂಗ್, ದರ್ ಇಸ್ ನಥಿಂಗ್ ಇನ್ ದ್ಯಾಟ್. ನಾನು 8ನೇ ಕ್ಲಾಸಲ್ಲಿದ್ದಾಗ ಒಂದ್ಸಲ ನನ್ನ ಅಕ್ಕ ಕೇಳಿದ್ಲು ನಿಂಗೆ ಏನಾಗಬೇಕು ಅಂತ. ಆಗ ನಾನು ಹೇಳಿದೆ ನಾನು ಇನ್ನೂ ಡಿಸೈಡ್ ಮಾಡಲಿಲ್ಲ. ಆಗ ಅಕ್ಕ ಹೇಳಿದ್ಲು, ಇಲ್ಲ ಈಗಲೇ ಡಿಸೈಡ್ ಮಾಡ್ಕೊಂಡು ಈಗಲಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ. ಓಕೆ. ಸೊ ನನಗೆ ಬೇರೆ ಅಂದರೆ ಡಾಕ್ಟರ್ಸಿಂದ ನಂಗೆ ಮೋಟಿವೇಶನ್ ಸಿಕ್ಕಿತ್ತು. ಆಗ ಅವರನ್ನು ನೋಡಿದಾಗ ನನಗೂ ಹಾಗೆ ಆಗಿ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸಿತು. ವೆರಿ ಗುಡ್, ವೆರಿ ಗುಡ್. ಓಕೆ, ಎನಿಬಡಿ ಎಲ್ಸ್? ಬಟ್ ಎನಿವೇಸ್, ವೆಲ್ಕಮ್ ಟು ಎಕ್ಸ್ಪರ್ಟ್. ಓಕೆ, ಉಲ್ಲಾಸ್ ಕಾಮತ್ ಸರ್ ಅವರು ಆ್ಯಕ್ಚುಲಿ ನಾನು ಬರುವಾಗ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಪೀಪಲ್ ಯೂಶ್ವಲಿ ಟೆಲ್ ದಟ್ ವಿ ಥಿಂಕ್ ಲೈಕ್ ಟ್ವಿನ್ಸ್ ತುಂಬ ಕಡೆ ಸ್ಪೀಚಲ್ಲಿ. ಇವತ್ತು ನಂಗೆ ಅದೊಂದು ಗೊತ್ತಾಯಿತು. ವಾಟ್ ಯು ವಾಸ್ ಟೆಲ್ಲಿಂಗ್ ಈಸ್ ಅಬೌಟ್ ಟೈಮಲ್ಲಿ ಮಾಡಿ ಎಲ್ಲವನ್ನು ಟೈಮಲ್ಲಿ ಮಾಡಿ. ಅಷ್ಟು ಟೈಮಲ್ಲಿ ಮಾಡಬೇಕಾದ್ರೆ ಯು ಮಸ್ಟ್ ಕಮ್ ಟು ಎಕ್ಸ್ಪರ್ಟ್ ಓನ್ಲಿ.
and that too if you want to become a doctor. So it's not that advertising, just to make it little lighter. I would like to become an IAS officer. Why? ಯಾಕಂದರೆ ನಾನು ನಮ್ಮ ಸ್ಕೂಲಲ್ಲಿದ್ದಾಗ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕರ್ಕೊಂಡೋಗಿದ್ರು. ಅಲ್ಲಿ ಅವರು ಸುಮಾರು ಎಕ್ಸ್ಪ್ಲೇನ್ ಮಾಡಿದರು. ಅಂದರೆ ನಮಗೆ ನೆಕ್ಸ್ಟ್ IPS IAS UPSC ಎಕ್ಸಾಮ್ ಎಲ್ಲ ಹೇಗೆ ಬರಿಬೋದು, ಹೇಗೆ ಅದರಿಂದ ಎಲ್ಲ ನಾವು ದೇಶ ಸೇವೆ ಮಾಡ್ಬೋದು ಅಂತ ನಂಗೆ ಅನಿಸ್ತಿತ್ತು. ಹಾಗೆ. Okay, very good. Anybody else can share? What do you want to become? Ma'am, I want to become doctor. Okay, why? Actually, when I was studying in 8th standard, my mother told that only in doctor occupation you can serve people and you can earn a money. When I was also suffering from a fever that day, I went to a government hospital. So many were suffering from that. I get emotion of that. So I want to become doctor and serve people. Very good. Anybody else? Even you can answer why you have not, if you have not decided, why you have not decided. That also fine. I want to become a lawyer. Okay. Because after studying about that, we should understand what is the emotions of people in that. And some people give money for the lawyers and they make them their side. But we should be loyal for everyone and we should help the people who are needed for them needs. Okay. Thank you. Yes. So at least I understood that there are people who have not yet decided what they want to become. ಇಟ್ಸ್ ನ್ಯಾಚುರಲ್. ಈಗಲೇ ಯಾಕೆ 8th 9th PUC ನೋಡೋಣ, ಮಾರ್ಕ್ ನೋಡೋಣ. ಓಕೆ, ದಿಸ್ ಈಸ್ ಒನ್ ಕ್ಯಾಟಗರಿ. ಅದರ್ ಒನ್, ಯು ಆಲ್ರೆಡಿ ಡಿಸೈಡೆಡ್ ವಾಟ್ ಯು ವಾಂಟ್ ಟು ಬಿಕಮ್, ಬಟ್ ಯು ಮೇ ಚೇಂಜ್ ಲೇಟರ್ ಬಿಕಾಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಓಕೆ, ದಿಸ್ ಈಸ್ ಹೌ ಇಟ್ ಈಸ್. ಬಟ್ ರಿಮೆಂಬರ್ ಚಿಲ್ಡ್ರನ್, those who are in 8th 9th 10th, I call you as maybe you are unluckiest generation. You know why? Why you are unluckiest generation? Because technology is moving so fast that ಮುಂದೆ ಏನಾಗ್ತದೆ ಹೇಳೋದು ಯಾರಿಗೂ ಗೊತ್ತಿಲ್ಲ. You are going to work in the new generation. Remember this. ಈಗ ಏನು ನೀವು ನೋಡ್ತಾ ಇದ್ದೀರಲ್ವಾ ನಿಮ್ಮ ಸುತ್ತಮುತ್ತ, ಆ ಜನ್ರೇಷನಲ್ಲಿ ನೀವಿರೋದಿಲ್ಲ. ದ ಕಂಪ್ಲೀಟ್ ಥಿಂಗ್ ಮೇ ಚೇಂಜ್ ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಇಟ್ ಇಸ್ ಗೋಯಿಂಗ್ ಟು ಚೇಂಜ್. ಇವತ್ತು ನೀವು ಏನು ನೋಡ್ತಾ ಇದ್ದೀರಿ, ಏನು ಈಗ ನಾನು ಡಾಕ್ಟ್ರ್ ಆಗಬೇಕು ಅಂತೇಳಿ ಬಯಸ್ತೀರಾ? ಡಾಕ್ಟ್ರ್ ಆಗಬೇಕು ಯಾಕೆ? ನಾನು ಸೇವೆ ಮಾಡಬೇಕು, ನಾನು ಆಪ್ರೇಷನ್ ಮಾಡಬೇಕು, ನಾನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು. ನೀವು ಕಲಿತು ಎಷ್ಟು ವರ್ಷ ಇದೆ? 8th ಸ್ಟ್ಯಾಂಡರ್ಡಲ್ಲಿ ಇದ್ದೀರಂತೇಳಿದ್ರೆ 5 ಪ್ಲಸ್ ಟೇಕ್ ಅನದರ್ 10 years. 15 years ಆಗುವಾಗ ಮೇ ಬಿ ಮೋಸ್ಟ್ ಆಫ್ ದಿ ಆಪರೇಷನ್ಸ್ ವಿಲ್ ಬಿ ಡನ್ ಬೈ ರೋಬೋಟ್ಸ್. ಓಕೆ, most of the work, not only medical. If there is McDonald's, there may not be humans in McDonald's to serve you. Maybe there can be vending machine where you just go and drop money, tuck, 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 tuck. It is made everything and you will get it from the other side. Possibilities. So that means you have to imagine a world which you have not seen. Very important. So that's why you have something called as blackout in front of you. You don't know what you want to become, or even if you want to, even if you know what you want to become. I'm searching for water. Yes, I get it. Okay? Even if you know what you want to become, then maybe, can you open this? When you really study and come, the whole scenario is totally different. So ಇದು ಗೊತ್ತಿರಬೇಕು ನಿಮಗೆ. ನಾವು ಆ್ಯಕ್ಚುಲಿ ಸಂಡೇದಾಗ ನಮ್ಗೆ ಗೊತ್ತಿತ್ತು ನಮ್ಮ ಮಗು ಹೇಗಾಗತ್ತೆ ಅಂತೇಳಿ. ಸಾಧಾರಣ ಹೇಗಾಗ್ಬೋದು ಮಕ್ಕಳಾಗುವಾಗ? ಇಲ್ಲ ನನ್ನಾಗಿರ್ಬೋದು, ಇಲ್ಲ ನಮ್ಮ ಯಜಮಾನ್ರಾಗಿರ್ಬೋದು, ಇಲ್ಲ ಮಗು ಅಜ್ಜ ಅಜ್ಜಿಯಂದಿರಿಗಾಗಿರ್ಬೋದು. ಕರೆಕ್ಟ್? ಚಿಲ್ಡ್ರನ್, ಯು ವಿಲ್ ಬಿ ಇನ್ ಮೇ ಬಿ ಇನ್ ಅ ಪೊಸಿಷನ್ like where you won't be knowing how your child is.
Because already you must be knowing that there is a baby. China is making a baby, okay, with artificial intelligence. They say that one baby ಮಾಡ್ತಾ ಇದ್ದಾರಂತೇಳಿ. I don't know when it will come out, but possibilities, because even we never thought that there will be something called as smart mobile. We were born in the era where ನಮ್ಮ ಮನೆಯಲ್ಲಿ, ನಮ್ಮ ಹತ್ರದ ಮನೆಯಲ್ಲಿ, ಯಾರ ಮನೆಯಲ್ಲೂ ಲ್ಯಾಂಡ್ಲೈನ್ ಇರಲಿಲ್ಲ. ಓಕೆ, BC ರೋಡಿಂದ ಮಂಗಳೂರಿಗೆ ನಾವು ಫೋನ್ ಮಾಡಬೇಕಾದ್ರೆ ಟ್ರಂಕ್ ಕಾಲ್ ಬುಕ್ ಮಾಡ್ತಾ ಇದ್ವಿ, ಅದು ಯಾರ್ಯಾರ ಆಫೀಸಿಗೆ ಹೋಗಿ. This was the situation, but we never thought about it. Now you see, but ಜಂಪ್ ಹೇಗೆ ನಾವು ಇಲ್ಲಿದ್ವಿ, ಈಗ ಇಲ್ಲಿ ಆಗಿದೆ ಅಂತ ಹೇಳಿದ್ರೆ, ನೀವು ಬೆಳೆಯುವಾಗ ವರ್ಲ್ಡ್ ಎಲ್ಲೋ ಹೋಗಿರುವಂಥ ಚಾನ್ಸ್ ಇದೆ. So that's why I called you as the unluckiest. But you are the luckiest people also. ಬೇಜಾರು ಮಾಡ್ಕೊಳ್ಳೋದಲ್ಲ, ಅಯ್ಯೋ ನಾವು ಅನ್ಲಕ್ಕಿಯೆಸ್ಟ್. ನೋ, ಯು ಆರ್ ದ ಮೋಸ್ಟ್ ಲಕ್ಕಿಯೆಸ್ಟ್. ಯಾಕೆ ಹೇಳಿ? ಯು ವಿಲ್ ಸಿ ದ ನ್ಯೂ ವರ್ಲ್ಡ್. ಯು ವಿಲ್ ಗಿವ್ ದ ಪೀಪಲ್ ದ ಬೆಟರ್ ಲಿವಿಂಗ್ ಯೂಸಿಂಗ್ ಟೆಕ್ನಾಲಜಿ. ಇಟ್ ಈಸ್ ಯು. You will bring out technology. You will make ಡಾಕ್ಟ್ರ್ ಬೇಕು, ರೊಬೋಟಿಕ್ಸ್ ಅಂತ ಹೇಳಿದರೆ ಡಾಕ್ಟ್ರ್ ಇಲ್ಲ ಅಂತ ಹೇಳಲ್ಲ. ಬಟ್ ವಿತ್ ದ ಹೆಲ್ಪ್ ಆಫ್ ರೊಬೋಟಿಕ್ಸ್ ಆ ಡಾಕ್ಟರ್ ಏನು ಮಾಡ್ತಾರೆ, ಒಂದು ಪೇಷಂಟಿಗೆ ಆಗುವಂಥ ಪೇಯ್ನನ್ನು ಕಮ್ಮಿ ಮಾಡ್ತಾರೆ. ಸಿ ದ ಥಿಂಗ್, ಇಫ್ ಯು ರಿಯಲಿ ವಾಂಟ್ ಟು ಗಿವ್ ಸರ್ವಿಸ್, ದೆನ್ ಇಟ್ ಈಸ್ ಡೋಂಟ್ ಥಿಂಕ್ ದಟ್ ಸಂಬಡಿ ಈಸ್ ಟೇಕಿಂಗ್ ಯುವರ್ ಜಾಬ್. ದಟ್ ಈಸ್ ಹೌ ಇಟ್ ಹ್ಯಾಸ್ ಟು ಬಿ ಥಾಟ್ ಅಬೌಟ್. ಐ ಸೆಡ್, ಆಗುವಂಥ ಮಕ್ಕಳು ಯಾರಾಗ ಇರ್ತಾರೋ ಗೊತ್ತಿಲ್ಲ, ಬಿಕಾಸ್ ಅಗೇನ್ ಇಫ್ ಇಟ್ ಈಸ್ ಜೆನೆಟಿಕಲಿ. ಬಟ್ ಥಿಂಕ್ ಅಬೌಟ್ ಪಾಸಿಟಿವ್. ಮೇ ಬಿ ಇಫ್ ಯು ವಾಂಟ್ ಬ್ಲೂ ಐಸ್ ಫಾರ್ ಯುವರ್ ಚೈಲ್ಡ್ ಮೇ ಗೆಟ್ ಬ್ಲೂ ಐಸ್. Positive thinking. You want your child to be very strong and you want to make him athlete. You can make. Possibilities. Thinking the positive side of it. Walk straight. Don't look at anybody. And if you want to look at somebody, look straight and speak. Don't care what other person will tell. Always when you walk with attitude. This is very important for girls. Okay? I say for C is consistency. Whatever 4H we define, this has to be consistent. ಯಾವಾಗಲೂ ಇರಬೇಕು. ಇವತ್ತು ಕೇಳಿದ್ದಾರೆ, ಓ ಉಷಾಪ್ರಭಾ ಅವರು ಹೇಳಿದರು, ಸರಿ ನಾವು ಒಳ್ಳೆ ಹಾನೆಸ್ಟ್ ಆಗಿರ್ತೇವೆ. 4 ದಿನ ಆಗುವಾಗ ನಾನೆಲ್ಲೋ ಮರ್ತು ಬಿಟ್ಟೆ, ಯಾರನ್ನೋ ನೋಡಿದ್ದೀರಿ, ಇನ್ನೊಬ್ರದ್ದು. ನೋ, ವಾಟ್ ಎವರ್ ಯು ಥಿಂಕ್, ವಾಟ್ ಎವರ್ ಯು ವಾಂಟ್ ಟು ಡೂ, be consistent. If you start your exercise today, there is nothing called as tomorrow. Okay? Because anybody who will tell tomorrow, they will never do it. So if you want to exercise today, okay, then you are doing it tomorrow also. So be consistent in doing it. With this CH4 rule, if you apply, I feel that no one can stop you from becoming the real intelligent person who can create that artificial intelligence which we are waiting for. Thank you and all the best. Thanks, Usha Prabha Naik, Madam.